ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ನಮಸ್ಕಾರ. ಬಿಫೋರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ವೀಕ್ಷಕರೇ, ಈ ದಿವಸ ನಮ್ಮ ಮಾತುಕತೆ ಬಹುಮುಖ ಪ್ರತಿಭೆಯ ಸೌಜನ್ಯ ಹೆಗ್ಡೆಗೆ ಜೆಸಿ ವಲಯಾಧ್ಯಕ್ಷ ಪಟ್ಟ. ವೀಕ್ಷಕರೇ, ಸೌಜನ್ಯ ಹೆಗ್ಡೆಯವರನ್ನು ನೀವೆಲ್ಲರೂ ನೋಡಿರ್ತೀರಿ, ಕೇಳಿರ್ತೀರಿ, ಅಥವಾ ಅವರ ಜೊತೆಗೆ ನೇರವಾಗಿ ಸಂವಾದವನ್ನು ಕೂಡ ಮಾಡಿರ್ತೀರಿ. ಅಷ್ಟೊಂದು ಪಾಪ್ಯುಲರ್ ಆದಂಥ ಒಬ್ಬ ಯುವ ನಾಯಕಿ ಅಥವಾ ಬಹುಮುಖ ಪ್ರತಿಭೆ. ಈಗ ಅವರು ನಮ್ಮ ಸಮಾಜದ ನಡುವೆ ಒಬ್ಬ ಸಾಮಾಜಿಕ ಕಾರ್ಯಕರ್ತೆಯರ ನಡುವೆ ಒಬ್ಬ ನಾಯಕಿಯಾಗಿ ಮೂಡಿ ಬಂದಿದ್ದಾರೆ. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದಾರೆ. ಅವರನ್ನು ನಾನು ಬಿಫೋರ್ ಸ್ಟುಡಿಯೋದ ವತಿಯಿಂದ ಮತ್ತು ಸಮಸ್ತ ವೀಕ್ಷಕರ ಪರವಾಗಿ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಎಸ್, ಸ್ವಲ್ಪ ಕನ್ಫ್ಯೂಷನ್, ಸೌಜನ್ಯ ಹೆಗ್ಡೆ ಅವರು ನನ್ನನ್ನು ಸಂದರ್ಶನ ಮಾಡ್ತಾರೋ ಇಲ್ಲ ನಾನು ಸೌಜನ್ಯ ಹೆಗ್ಡೆ ಅವರನ್ನು ಸಂದರ್ಶನ ಮಾಡೋದಂತ. ನೀವು ಯಾವಾಗಲೂ ಸೌಜನ್ಯ ಹೆಗ್ಡೆ ಅವರನ್ನು ಟಿ ವಿಯಲ್ಲಿ ನೋಡ್ತಾ ಇರ್ತೀರಿ, ನಮ್ಮ ಟಿ ವಿಯಲ್ಲಿ ಅಥವಾ ಬೇರೆ ಯಾವುದೇ ಕಾರ್ಯಕ್ರಮಗಳ ನಿರೂಪಣೆಯಲ್ಲಿ ಸೌಜನ್ಯ ಹೆಗ್ಡೆ ಅವರನ್ನು ನೋಡ್ತಾ ಇರ್ತೀರಿ. ನಿರಂತರವಾಗಿ ನಿರರ್ಗಳವಾದ ಮಾತಿನ ಅಥವಾ ಅವರ ಒಂದು ನಗು ಭಾರಿ ಜನಪ್ರಿಯ ಮತ್ತು ಅಷ್ಟೇ ಸೌಜನ್ಯದ ಒಬ್ಬಳು ತರುಣಿ. ನಾನು ಇವತ್ತು ಅವರು ನಮ್ಮ ಜೊತೆಗೆ ಯಾಕೆ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅದೇ ಆಗಲೇ ಹೇಳಿದೆ, ಬಹುಮುಖ ಪ್ರತಿಭೆಯ ಸೌಜನ್ಯ ಹೆಗ್ಡೆಗೆ ಜೆಸಿ ವಲಯಾಧ್ಯಕ್ಷ ಪಟ್ಟ ಅಂತ. ಜೆಸಿ ಸಂಸ್ಥೆಯ ಒಂದು ಮಹತ್ವದ ಸ್ಥಾನವನ್ನು ಇವತ್ತು ಅವರು ಪಡೆದಿದ್ದಾರೆ ಅಥವಾ ಅಲಂಕರಿಸಿದ್ದಾರೆ. ಅದು ಕೂಡ ಚುನಾವಣೆಯ ಪ್ರಕ್ರಿಯೆಯಲ್ಲಿ ಅವರು ಬಹುಮತದ ಆಯ್ಕೆಯಾಗಿ ಆ ಒಂದು ಸ್ಥಾನಕ್ಕೆ ಬಂದವರು. ಅದು ಕೂಡ ಕಳೆದ 30 ವರ್ಷಗಳ ಅವಧಿಯಲ್ಲಿ ಪ್ರಪ್ರಥಮ ಬಾರಿಗೆ ಜೆಸಿ ವಲಯ 15ರಲ್ಲಿ ಒಬ್ಬರು ಮಹಿಳೆ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿರುವಂಥದ್ದು. ಮೇಡಮ್, ನಿಮಗೆ ಸಮಸ್ತ ಕರಾವಳಿಯ ಜನತೆ ಪರವಾಗಿ, ಕನ್ನಡಿಗರ ಪರವಾಗಿ, ತುಳುವರ ಪರವಾಗಿ ಪ್ರೀತಿಯ ಅಭಿನಂದನೆಗಳು. ಥ್ಯಾಂಕ್ ಯು ಸೋ ಮಚ್. ತುಂಬ ಸಂತೋಷ ಆಯ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್. ಸೌಜನ್ಯ ಹೆಗ್ಡೆ ಅವರನ್ನು ಪರಿಚಯ ಮಾಡುವಾಗ ಎಲ್ಲಿಂದ ಪರಿಚಯ ಮಾಡೋದು ಅನ್ನೋದೇ ಯಕ್ಷ ಪ್ರಶ್ನೆ ಅದು. ಅಷ್ಟು ದೊಡ್ಡ ಅವರದೊಂದು ಇತಿಹಾಸ ಇದೆ. ತೀರಾ ಸಣ್ಣ ವಯಸ್ಸಿನಲ್ಲೇ ಸ್ಕೂಲ್ ಇರ್ಬೋದು ಅಥವಾ ಕಾಲೇಜಿನ ದಿನಗಳಲ್ಲೇ ಅವರು ಇಡೀ ಆ ಕರಾವಳಿ ಭಾಗದಲ್ಲಿ ಒಂದು ತನ್ನ ಛಾಪನ್ನು ತೋರಿದವರು. ಅದು ಆವತ್ತಿನ ಸಂದರ್ಭದಲ್ಲಿ ಜೆಸಿ ಅವರು ಕಂಡಕ್ಟ್ ಮಾಡ್ತಾ ಇದ್ದಂಥ ಜೆಸಿ ಕ್ವೀನ್ ಅಲ್ವಾ? ಎಸ್, ಮಿಸ್ ಕರಾವಳಿ, ಮಿಸ್ ಮ್ಯಾಂಗ್ಳೂರ್, ಎಲ್ಲ ಟೈಟಲ್ಗಳನ್ನು ಗೆದ್ದುಕೊಂಡವರು. ಆಮೇಲೆ ಅವರು ಅಧ್ಯಯನ ಮಾಡ್ತಿದ್ದ ಸಂದರ್ಭದಲ್ಲಿ ಗೈಡ್ಸ್ನಲ್ಲಿ ರಾಷ್ಟ್ರಪತಿ ಪದಕವನ್ನು ಕೂಡ ಪಡೆದಂಥ ಒಂದು ಶ್ರೇಷ್ಠ ಸಾಧಕಿಯಾದವರು. ಆಮೇಲೆ ಸ್ವಾಭಾವಿಕವಾಗಿ ಅವರಿಗೆ ಇಂಥ ಒಂದು ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ಆಮೇಲೆ ಅವರು ಕೂಡ ಹೇಳ್ಬೋದು, ನಾನು ಪರಿಚಯ ಮಾಡುವಾಗ ಹೇಳಲೇಬೇಕಾದದ್ದು, ಅವರ ತಂದೆ ಸದಾಶಿವ ಹೆಗ್ಡೆ ಮತ್ತು ತಾಯಿ ಸುಮತಿ ಹೆಗ್ಡೆ ಇಬ್ಬರು ಕೂಡ ಲಯನ್ಸ್ ಸಂಸ್ಥೆಯಲ್ಲಿ ಇದ್ದುಕೊಂಡು ಚಟುವಟಿಕೆಯಲ್ಲಿ ಕಾರ್ಯರತರಾಗಿದ್ದವರು. ತಂದೆ ಸದಾಶಿವ ಹೆಗ್ಡೆ ಅವರು ನಿವೃತ್ತ ಅಬಕಾರಿ ಅಧಿಕಾರಿಗಳು. ಸೊ ತಂದೆ ತಾಯಿಯ ಜೊತೆಗೇ ಲಯನ್ಸ್ ಚಟುವಟಿಕೆಗಳಿಗೆ ಹೋಗ್ತಾ ಒಂದು ದಿವಸ ಲಿಯೋ ಸಂಸ್ಥೆ ಅಧ್ಯಕ್ಷೆಯಾಗಿ ಕೂಡ ಆಯ್ಕೆಯಾದವರು. ಬಹುಶಃ 2003ರಲ್ಲಿ. ಎಸ್, 2003ರಲ್ಲಿ. ಎಸ್, ಅಲ್ಲಿಂದ ಬಹುಶಃ ಅವರ ಒಂದು ಸಮಾಜಮುಖಿ ಕಾರ್ಯದ ಜರ್ನಿ ಆರಂಭವಾಗಿದೆ. ನಂತರ ಜೆಸಿ ಸಂಸ್ಥೆಯಲ್ಲಿ ಸೇರಿಕೊಂಡು ಬಹುಮುಖ್ಯವಾಗಿ ನಾವು ನೋಡ್ತಾ ಇರುವಂಥ ರೋಟರಿ ಇರ್ಬೋದು, ಲಯನ್ಸ್ ಇರ್ಬೋದು, ಜೆಸಿ ಇರ್ಬೋದು, ಇದರಲ್ಲಿ ಜೆಸಿ ಯಾಕೆ ಮುಖ್ಯವಾಗಿ ಕಾಣುತ್ತೆ ಅಂತ ಹೇಳಿದ್ರೆ ಅದು ತರಬೇತಿಗೊಳಿಸೋದ್ರಲ್ಲಿ ಅಲ್ವಾ? ಅದು ಯುವಜನರನ್ನಿರ್ಬೋದು ಅಥವಾ ಒಟ್ಟು ಸಮುದಾಯವನ್ನು ಅವರಿಗೆ ಬೇರೆ ಬೇರೆ ವಲಯದಲ್ಲಿ, ಕ್ಷೇತ್ರದಲ್ಲಿ ತರಬೇತಿ ಕೊಡುವುದರಲ್ಲಿ ಅದು ತುಂಬ ಪರಿಣಿತಿಯನ್ನು ಮತ್ತು ಪರಿಣಿತರನ್ನು ಸೃಷ್ಟಿ ಮಾಡ್ತಾ ಇರುವಂಥ ಒಂದು ಸಂಸ್ಥೆ. ಸೊ ಹಾಗಾಗಿ ರಾಷ್ಟ್ರೀಯ ತರಬೇತುದಾರರಾಗಿ ಕೂಡ ಗುರುತಿಸಿಕೊಂಡವರು. ಮೂಲತಃ ಮಂಗಳೂರಿನಲ್ಲಿ ಸೆಂಟ್ ಆಗ್ನೆಸ್ ಕಾಲೇಜಿನಲ್ಲಿ ಪದವಿ ಓದಿದವರು. ಅನಂತರ ಮಂಗಳೂರಿನ SDM ಕಾಲೇಜಿನಲ್ಲಿ ಲಾ ಓದಿದವರು. ಅನಂತರ ಅವತ್ತು ICFAI ಅನ್ನುವ ಯೂನಿವರ್ಸಿಟಿಯಲ್ಲಿ MBA ಡಿಪ್ಲೊಮೊ ಕೂಡ ಮಾಡಿದವರು. ಅವತ್ತಿನ ಕಾಲದಲ್ಲೇ ಅವರು ಕಾಲೇಜಿನಲ್ಲಿದ್ದಾಗಲೇ ಮಂಗಳೂರು ಅಥವಾ ಕರಾವಳಿಯಲ್ಲಿ ಯಾವುದೇ ಕಾರ್ಯಕ್ರಮಗಳ ನಿರೂಪಣೆ ಇದ್ದರೆ ಅದರಲ್ಲಿ ಯಾವತ್ತೂ ಕೂಡ ಧ್ವನಿ ಕಾಣಿಸ್ತಾ ಇದ್ದದ್ದು ಅಥವಾ ಮುಖ ಜನ ನೋಡ್ತಾ ಇದ್ದದ್ದು ಅದು ಸೌಜನ್ಯ ಹೆಗ್ಡೆ ಅವರ ಈ ನಗುವನ್ನು. ಅವತ್ತು ಪುಟ್ಟ ಬಾಲಕಿಯಾಗಿದ್ದಾಗ ಯಾವ ರೀತಿಯ ನಗು, ಸೌಜನ್ಯತೆ, ವಿನಯ ಇತ್ತು, ಇವತ್ತು ಕೂಡ ಅದೇ ಥರ ಇದ್ದಾರೆ. ಇವತ್ತು 2 ಮಕ್ಕಳ ತಾಯಿ ಅವರು, ಸೌರವಿ ಮತ್ತು ಸೌರಾಗ್.
ಸೊ ತಂದೆ ಕಾರ್ಕಳದವರು ಮೂಲತಃ ಸುಧೀರ್ ಹೆಗ್ಡೆ ಅವರು ಪೆಪ್ಸಿಕೋ ಕಂಪನಿಯಲ್ಲಿ ಜನರಲ್ ಮ್ಯಾನೇಜರ್ ಆಗಿದ್ದಾರೆ. ಮದುವೆಯಾದ ಆರಂಭದಲ್ಲಿ ಇಬ್ಬರು ಕೂಡ ನೈಜೀರಿಯಾದಲ್ಲಿ 10 ವರ್ಷ ಇದ್ದವರು. ಸೊ ಬರುವಾಗ ನನ್ನ ಹತ್ರ ಮಾತುಕತೆಯಲ್ಲಿ ಹೇಳ್ತಾ ಇದ್ರು, ಹೋಗುವಾಗ ಇಬ್ಬರಿದ್ದೆವು, ಬರುವಾಗ 3 ಆದ್ರೆವು ಅಂತ. ಎಸ್ 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 ಯಾವುದೇ ಭಾಷೆಯಲ್ಲಿ, ಕನ್ನಡ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ತುಳು ಇರ್ಬೋದು, ನಿರರ್ಗಳವಾಗಿ ಮಾತನಾಡುವ, ಕಾರ್ಯಕ್ರಮವನ್ನು ನಿರೂಪಣೆ ಮಾಡುವಂಥ ಒಂದು ಚಾಕಚಕ್ಯತೆ ಇರುವಂಥ ಒಬ್ಬ ಶ್ರೇಷ್ಠ ಒಬ್ಬ ನಿರೂಪಕಿ, ಜೊತೆಗೆ ನಟಿ, ಮಾಡೆಲಿಂಗ್ ಕ್ಷೇತ್ರದಲ್ಲಿ ನಾಟಕ, ಯಕ್ಷಗಾನ, ಭರತನಾಟ್ಯ ಯಾವುದಿಲ್ಲ ಅಂತ ಕೇಳಿದರೆ ಎಲ್ಲವೂ ಇದೆ. ಸೊ ಅಷ್ಟರ ಮಟ್ಟಿಗೆ ಒಬ್ಬ ಬಹುಮುಖ ಪ್ರತಿಭೆ, ಸಣ್ಣ ವಯಸ್ಸಿನವರು, ಇನ್ನೂ ಕೂಡ ಬಹುದೊಡ್ಡ ಇತಿಹಾಸವನ್ನು ನಿರ್ಮಿಸುವಂಥ ಭವಿಷ್ಯ ಅವರಿಗಿದೆ. ಸೊ ಅವರ ಭವಿಷ್ಯದ ಕನಸುಗಳು ಏನು, ಆಶಯಗಳು ಏನು, ಅವರಿವಾಗ ವಲಯ 15ರ ಅಧ್ಯಕ್ಷೆಯಾಗಿ ಆಯ್ಕೆಯಾಗಿದ್ದಾರೆ, ಹೊಸದಾಗಿ ಆಯ್ಕೆಯಾಗಿದ್ದಾರೆ. ಅವ್ರ ಹತ್ರ ತುಂಬ ಕನಸುಗಳಿರ್ಬೋದು, ವಿಷನ್ ಇದೆ. ಸೊ ಈ ಎಲ್ಲ ವಿಚಾರಗಳನ್ನು ಅವರು ಮಾತಾಡ್ತಾರೆ. ಜೊತೆಗೆ ಹೊಸ ವರ್ಷ ಬಂದಿದೆ, ಹೊಸ ವರ್ಷದ ಅವರ ಕನಸುಗಳೇನು, ಅವರು ಸಮಾಜದಲ್ಲಿ ಏನನ್ನು ನಿರೀಕ್ಷೆ ಮಾಡ್ತಾರೆ, ಯೂತ್ಸ್ ಬಹುಮುಖ್ಯವಾಗಿ ಯುವಜನರು, ವಿದ್ಯಾರ್ಥಿಗಳಿಗೆ ಏನೆಲ್ಲ ಅವರು ಸಂದೇಶಗಳನ್ನು ಕೊಡಲಿಕ್ಕಿದ್ದಾರೆ, ಎಲ್ಲ ವಿಚಾರವಾಗಿ ನಾನು ಅವ್ರ ಹತ್ರ ಮಾತಾಡಲಿಕ್ಕಿದ್ದೇನೆ. ಎಸ್ ಸೌಜನ್ಯ ಹೆಗ್ಡೆ ಅವರೇ, ನಾನು ಆರಂಭದಲ್ಲಿ ನಿಮಗೆ ಮತ್ತೊಮ್ಮೆ ಈ ಒಂದು ಸಂದರ್ಭದಲ್ಲಿ, ಯಾಕಂತ ಹೇಳಿದ್ರೆ ವಲಯ 15ರ JCS ಸಂಸ್ಥೆಯ 30 ವರ್ಷಗಳ ಇತಿಹಾಸದಲ್ಲಿ ಪ್ರಪ್ರಥಮ ಮಹಿಳೆ ಅಧ್ಯಕ್ಷ ಸ್ಥಾನಕ್ಕೆ ಬಂದವರು, ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತಾ ಎಸ್ ಈ ಮಾತುಕತೆಯನ್ನು ಆರಂಭಿಸುವ ಸಂದರ್ಭದಲ್ಲಿ ಈಗ ಅದೇ ಪ್ರಶ್ನೆಗೆ ಬರ್ತೇನೆ ನಾನು. 30 ವರ್ಷಗಳಲ್ಲಿ ನಿಮ್ಮ JCS ಸಂಸ್ಥೆಯ ವಲಯಕ್ಕೆ ಮಹಿಳೆಯೊಬ್ಬರು ಅಧ್ಯಕ್ಷೆಯಾಗಿ ಬರಲಿಲ್ಲ. ಸೊ ನೀವು ಮಹಿಳೆ ನೀವು ಕಂಟೆಸ್ಟ್ ಮಾಡುವ ಸಂದರ್ಭದಲ್ಲಿ, ಕಂಟೆಸ್ಟ್ ಮಾಡಲಿಕ್ಕೆ ಈಗ ಇವತ್ತು ನೀವು ಅಲ್ಲಿ ಬಹುಮತದಿಂದ ಆಯ್ಕೆಯಾಗಿದ್ದೀರಿ. ಅದು ಒಂದು ಒಳ್ಳೆಯ ವಿಚಾರನೆ. ಬಟ್ ನೀವು ಕಂಟೆಸ್ಟ್ ಮಾಡಲಿಕ್ಕೆ ಹೊರಡುವಾಗ ಯಾವ ರೀತಿಯ ಒಂದು ಪ್ರತಿಕ್ರಿಯೆ ಬಂದಿತ್ತು? ಮೊದಲಾಗಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ನೀಡಿದ್ದಕ್ಕಾಗಿ ಥ್ಯಾಂಕ್ ಯು. ನಾನು ಅನಿಸ್ತಾ ಇದ್ದೆ ನನಗೆ ಮಾತಾಡ್ಲಿಕ್ಕೆ ಸಿಗೋದಿಲ್ವಾ ಅಂತ. ಹೌದು, ಪ್ರೊಫೈಲ್ ಅಷ್ಟು ದೊಡ್ಡದುಂಟು, ಏನ್ ಮಾಡೋದು? ಅವಾಗ್ಲಿಂದ ಕಾಯ್ತಾ ಇದ್ದೆ, ಈಗ ಸಿಗುತ್ತೆ ಅಂತ. ಈಗ ಪ್ರೊಫೈಲ್ ಅಲ್ಲಿ ಸ್ವಲ್ಪ ನಾನು 50% ಮಾತ್ರ ಹೇಳಿರೋದು. ಅದು ಪೂರ್ತಿ ಹೇಳಿದ್ರೆ ಒಂದು ದಿವಸ ಬೇಕು. ಪರವಾಗಿಲ್ಲ. ಮಹಿಳೆಯಾಗಿ ಪ್ರಪ್ರಥಮ ಬಾರಿಗೆ ಒಂದು ಅವಕಾಶವನ್ನ ಸಿಕ್ಕಿದೆ ಅಂತ ಹೇಳಿದ್ರಿ. ಖಂಡಿತವಾಗ್ಲೂ ನಿಜ. 30 ವರ್ಷದ ಇತಿಹಾಸದಲ್ಲಿ ವಲಯಾಧ್ಯಕ್ಷರ ಒಂದು ಸ್ಥಾನಕ್ಕೆ ಮಹಿಳೆ ಇಷ್ಟುವರೆಗೆ ಬಂದಿರಲಿಲ್ಲ. ಈ ವರ್ಷ 10 ವರ್ಷಗಳ ನಂತರ ಈ ವಲಯದಲ್ಲಿ ಒಂದು ಇಲೆಕ್ಷನ್ ಆಗಿದೆ. ನಾವೊಂದ್ 2-3 ದಿವಸದಿಂದ ಈ ಪಂಚಾಯತ್ ಇಲೆಕ್ಷನ್ ಬಗ್ಗೆನೆ ನೋಡ್ತಾ ಇದ್ದೇವೆ. ಅದಕ್ಕಿಂತ ಸೀರಿಯಸ್ ಆಗಿ ಇದ್ದಂತಹ ಒಂದು ಹೆಲ್ದಿ ಕಾಂಪಿಟೇಷನ್ ಅಂತ ಹೇಳ್ಬೋದು. ಯಾಕಂದ್ರೆ 3 ಜನ ಒಳ್ಳೆ ಅರ್ಹತೆ ಇದ್ದಂತಹ ಕ್ಯಾಂಡಿಡೇಟ್ಸ್ ನಮ್ ಜೊತೆ ಇದ್ರು. ನನ್ನೊಂದಿ ಇದ್ದಂತಹ ಇನ್ನೊಬ್ರು ಮಹಿಳೆ ಅಭ್ಯರ್ಥಿ ಕೂಡ ಇದ್ರು, ಇನ್ನೊಬ್ರು ಸೀನಿಯರ್ ಪುರುಷ ಅಭ್ಯರ್ಥಿ ಕೂಡ ಇದ್ರು. ತ್ರಿಕೋನ ಫೈಟ್, ಟ್ರಯಾಂಗ್ಯುಲರ್ ಫೈಟ್ ಆಗಿ ಇದ್ದಿದ್ರಿಂದ ಕೂಡ ನಾನು ಜಯಶೀಲಿಯಾಗಿ ಬಂದಿದ್ದೇನೆ ಅಂತ ಹೇಳೋದಕ್ಕೆ 2 ಕಾರಣ ಇರ್ಬೋದು. ಒಂದು ಯೋಗ್ಯತೆ, ಒಂದು ಯೋಗ. ಒಂದು ಯೋಗ. ನನ್ನ ಒಟ್ಟಿಗೆ ಸ್ಪರ್ಧೆ ಮಾಡಿದಂತಹ ಸ್ಪರ್ಧಾಳುಗಳಾಗಿರಬಹುದು, ಅಥವಾ ಈ ಹಿಂದೆ ಈ ವಲಯಾಧ್ಯಕ್ಷರ ಸ್ಥಾನಕ್ಕೆ ನಾವು ಹೋಗ್ಬೇಕು ಅಂತ ಹಂಬಲದಿಂದ ಇದ್ದಂತಹ ಎಷ್ಟೋ ಒಂದು ಆಕಾಂಕ್ಷಿಗಳು ಇರ್ಬೋದು. ಪ್ರತಿ ವರ್ಷ ಯಾರು ಒಬ್ಬರಿಗೆ ಮಾತ್ರ ಚಾನ್ಸ್ ಸಿಗೋದು. ಎಷ್ಟೋ 10, 20, 30 ಅಥವಾ 5 ಜನ ಇರ್ತಾರೆ ಈ ವರ್ಷ ನಾನು ಆಗ್ಬೇಕು ಅನ್ನುವಂತ ಆಕಾಂಕ್ಷೆ ಹೊಂದಿದ್ದವರು. ಈ ವರ್ಷ ಇಲೆಕ್ಷನ್ ಆಗಿ ನಾನು ಬಹುಮತದಿಂದ ಮೂಡಿ ಬಂದಿದ್ದೇನೆ ಅಂತ ಹೇಳಲಿಕ್ಕೆ ಯೋಗ್ಯತೆ ಖಂಡಿತವಾಗ್ಲೂ 3 ಜನ ಅರ್ಹರಾಗಿದ್ರು. ಎಷ್ಟೋ ಸಮಯದಿಂದ JC ಸಂಸ್ಥೆಗೆ ಅವರ ಸೇವೆಯನ್ನ ಕೊಡ್ತಾ JCಯಲ್ಲಿ ನುರಿತ ಸೀನಿಯರ್ಸ್ ಅಂತ ಕೂಡ ಹೇಳ್ಬೋದು. ಆದ್ರೆ ಯೋಗ ಅನ್ನುವಂಥದ್ದು ಈ ವರ್ಷ ಪ್ರಾಯಶಃ ನನಗೆ ಸ್ವಲ್ಪ ಜಾಸ್ತಿ ಒಲ್ದು ಬಂದಿರಬಹುದು. 2020 ಎಲ್ರಿಗೂ ತುಂಬಾ ಬೊಡ್ಚಿತ್ತನು ಮಾರೇರಿ ವರ್ಷ ಅಂತ ಹೇಳಲಿಕ್ಕೆ ಅಂತ ನಾನಂತೂ ಖಂಡಿತವಾದ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ 2020ರಲ್ಲಿ ನನಗೆ ಬಹಳ ಅಮೂಲ್ಯವಾದಂತಹ ಒಂದು ಉಡುಗೊರೆ ಸಿಕ್ಕಿದ್ದಂದ್ರೆ ವಲಯ 15ರ ವಲಯಾಧ್ಯಕ್ಷೆಯ ಒಂದು ಪೋಸ್ಟ್. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಬೋದು. ನಾನು ನೀವು ಅಭ್ಯರ್ಥಿ ಆಗ್ತೀರಿ ಅಂತ ಹೇಳುವಾಗ ಯಾವ ರೀತಿಯ ಪ್ರತಿಕ್ರಿಯೆಗಳು ಬಂತು? JC ವಲಯದಲ್ಲಿ ಒಬ್ಬರು ಮಹಿಳೆ ಸ್ಪರ್ಧೆ ಮಾಡ್ತಾ ಇದ್ದಾರೆ, ನೀವು ಹೇಳಿದ್ರಿ ನಿಮ್ಮ ಜೊತೆಗೆ ಇನ್ನೊಬ್ಬರು ಮಹಿಳೆ ಕಂಟೆಸ್ಟೆಂಟ್ ಕೂಡ ಇದ್ರು ಅಂತ. ಯಾಕಂತ ಹೇಳಿದ್ರೆ ಮೊದಲ ಬಾರಿಗೆ ಆಫ್ಟರ್ 30 years ಮಹಿಳೆಯೊಬ್ಬರು ನಿಮ್ಮ ವಲಯಾಧ್ಯಕ್ಷೆಯಾಗಿ ಆಯ್ಕೆ ಆಗ್ತಾ ಇದ್ದಾರೆ. ಸೊ ಅಂಥ ಸಂದರ್ಭದಲ್ಲಿ ನೀವು ಕಂಟೆಸ್ಟ್ ಮಾಡ್ತೀರಿ ಅಂತ ಹೇಳುವಾಗ ಯಾವ ರೀತಿ ಸ್ವೀಕರಿಸಿಕೊಂಡ್ರು? ಸ್ವೀಕರಿಸುವಂತಹ
ವ್ಯೂ ಪಾಯಿಂಟ್ಸ್ ತುಂಬಾ ಬರುತ್ತೆ. ಒಬ್ರೇ ಒಂದೇ ತರದಲ್ಲಿ ಅಂತ ಆಗುದಿಲ್ಲ. ಐ ಹ್ಯಾವ್ ಅ ಡ್ರೀಮ್ ಅಂತ ಹೇಳುವಂತ ಒಂದು ಸ್ಪೀಚ್ ಮಾರ್ಟಿನ್ ಲೂಥರ್ ಕಿಂಗ್ ಸ್ಟಾರ್ಟ್ ಮಾಡಿ. ಆದ್ರೆ ನಾನು ಈ ಜೆಸಿ ಸಂಸ್ಥೆಗೆ ಬರುವಾಗ ಐ ಡಿಂಟ್ ಹ್ಯಾವ್ ಅ ಡ್ರೀಮ್. ಹೀಗೆ ಅಕಸ್ಮಾತ್ ಆಗಿ ಜೆಸಿ ಸಂಸ್ಥೆಗೆ ಬಂದವಳು ನಾನು. ನೀವು ನನ್ನ ಹೋಮ್ ಲೋಮ್ JCI ಮಂಗಳೂರು ಲಾಲ್ಬಾಗ್ ಅಲ್ಲಿ ನಾನು 2016ರಿಂದ ಮೆಂಬರ್ ಆಗಿದ್ದೆ. ಪೀಟರ್ ಆಂಟನಿ ಪಿಂಟೋ ಅಂತ ನನ್ನನ್ನ ಫೋರ್ಸ್ ಮಾಡಿ ಈ ವರ್ಷ ಪ್ಲೀಸ್ ಒಂದು ಪ್ರೆಸಿಡೆಂಟ್ ಆಗ್ಬೇಕು. ನಾನು ಇಲ್ಲ ಹೇಳಿದ್ರೆ ನನ್ನ ಮನೆಗೆ ಬಂದು ಮಮ್ಮಿ ಡ್ಯಾಡಿ ಹತ್ರ ಒಪ್ಪಿಗೆ ತಗೊಂಡು ಹೋಗಿ ನನ್ನನ್ನ ಪ್ರೆಸಿಡೆಂಟ್ ಮಾಡಿದ್ದದ್ದು. ಹಾಗಾಗಿ ಈ ಒಂದು ಸಂಸ್ಥೆಗೆ ಕಾಲಿಡುವಾಗ ಯಾವುದೇ ಒಂದು ಆಕಾಂಕ್ಷೆ, ಯಾವುದೇ ಒಂದು ಡ್ರೀಮ್, ಯಾವುದೇ ಒಂದು ಹುದ್ದೆಗೆ ಹೋಗ್ಬೇಕನ್ನುವಂತ ಒಂದು ಆಕಾಂಕ್ಷೆ ಇರದೆ ಬಂದಂತಹ ಒಂದು ಸಂಸ್ಥೆ ಇದು. ಆದ್ರೆ ಈ JC ಸಂಸ್ಥೆಗೆ ಬಂದವರಲ್ಲಿ ನೀವು ಯಾರೆಲ್ಲ ಬೇಕಾದ್ರೆ ಕೇಳ್ಬೋದು. ಲಯನ್ಸಿಗೆ ಹೋಗಿರ್ಬೋದು, ರೋಟ್ರಿಗೆ ಹೋಗಿರ್ಬೋದು. ಒನ್ಸ್ ಅ JC ಆಲ್ವೇಸ್ ಅ JC. ಅದು ನರದಲ್ಲಿ ಏನೋ ಒಂದು ಡ್ರಗ್ ಅಡಿಕ್ಷನ್ ಇದ್ದ ಹಾಗೆ, ಏನೋ ಒಂದು ನಶ, ಏನೋ ಒಂದು ಕಿಕ್ ಇದೆ. ಆ ಪ್ರೆಸಿಡೆಂಟ್ಶಿಪ್ ತಗೊಂಡ ಮೇಲೆ ಆದಂತಹ ಕಿಕ್ ಇದೆ ಅಲ್ಲ, ಇನ್ನು ಬಿಡ್ಲಿಲ್ಲ, ತುಂಬಾ ಸ್ಟ್ರಾಂಗ್ ಆಗಿ ತಗೊಂಡು ಹೋಗ್ತಾ ಇತ್ತು. ಆ ವರ್ಷ ನ್ಯಾಷನಲ್ ಅಲ್ಲಿ ಔಟ್ಸ್ಟ್ಯಾಂಡಿಂಗ್ ಪ್ರೆಸಿಡೆಂಟ್ ಅಂತ ಅವಾರ್ಡ್ ಅನ್ನ ತಗೊಂಡೆ ನಾನು. ಅದಾದ್ಮೇಲೆ ಬರೋ ವರ್ಷ ನನಗೆ JCI ಭಾರತದಿಂದ ಒಂದು ಅವಕಾಶ ಸಿಕ್ತು. ಪ್ರಯಾಸ್ ಎಂಬಂತಹ ಒಂದು ಕಾರ್ಯಕ್ರಮ, ಈ ಮಹಿಳೆಯರಿಗೆ ಮೆನ್ಸ್ಟ್ರುಯೇಷನ್, ಈ ಋತುಚಕ್ರದ ಒಂದು ಕಾರ್ಯಕ್ರಮ, ಅವರಿಗೆ ಅರಿವನ್ನ ಮೂಡಿಸ್ಲಿಕ್ಕೆ ಎಷ್ಟೋ ಜನ ಇದರ ಬಗ್ಗೆ ಶಾಲೆಗಳಲ್ಲಿ ಮಕ್ಕಳಿಗೆ ಕೆಲಸ ಆಗಬೇಕಾದದ್ದು, ಅದರ ಬಗ್ಗೆ ಮಾತೇ ಆಡದೇ ಇರುವಂತಹ ಟೈಮಲ್ಲಿ ಅದರ ಬಗ್ಗೆ ಅರಿವು ಮೂಡ್ಲಿಕ್ಕೆ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನ JC ಇಂಡಿಯಾ ಕೈಗೂಡಿತ್ತು. ಆವಾಗ ವಲಯ 15ರ ರಾಯಭಾರಿಯಾಗಿ ನನಗೆ ಹುದ್ದೆಯಲ್ಲಿ ಕೆಲಸ ಮಾಡ್ಲಿಕ್ಕೆ ಒಂದು ಚಾನ್ಸ್ ಸಿಕ್ತು. ಅದನ್ನ ಮಾಡ್ತಾ ಕೂಡ ತುಂಬಾ ನನಗೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ. ತುಂಬಾ ಜನ ಕೇಳ್ತಾರೆ, JCಯಲ್ಲಿ ಎಂತ ಮಾರಿ ಯಾವಾಗ್ಲೂ ಇರ್ತೀರಾ, ನಿಮ್ಗೆ ಎಂತ ಸ್ಯಾಲರಿ ಸಿಗುತ್ತಾ, ನಿಮ್ಗೆ ಏನಾದ್ರು ದುಡ್ಡು ಕೊಡ್ತಾರಾ? ಇಲ್ಲ, ಹೆಚ್ಚಂದ್ರೆ ನಮ್ಮ ಕೈಯಿಂದ ದುಡ್ಡು ಹೋಗುತ್ತಷ್ಟೇ. ಆದ್ರೆ ಮನೆಗ್ ಬರುವಾಗ ಅಂತ ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಎಷ್ಟೋ ಜನರಿಗೆ ಒಂದು ನಾವು ಮಾತಾಡುವಾಗ, ಹೊಸತನವನ್ನ ಹೇಳುವಾಗ, ಕಣ್ಣಿನಲ್ಲಿ ಕಾಣುವಂತ ಒಂದು ಆ ಹೊಳಪಿನಿಂದ ನಾವು ಮನೆಗೆ ಬಂದು ಮಲಗುವಾಗ ಏನೋ ಒಂದು ಒಳ್ಳೆ ಸಾಧನೆ ಮಾಡಿದೆ ಅನ್ನುವಂತಹ ಒಂದು ಆತ್ಮ ತೃಪ್ತಿ ಇರುತ್ತೆ. ಹಾಗಾಗಿ ಆ ವರ್ಷ ಕೂಡ ತುಂಬಾ ಸಂತೋಷದಿಂದ ನನ್ನನ್ನ ನಾನು JCಯಲ್ಲಿ ತೊಡಗಿಸಿದ್ದೆ. 2020ಯಲ್ಲಿ ಮತ್ತೆ ಚುನಾಯಿತವಾದಂತಹ ಒಂದು ಹುದ್ದೆ. ನೀವು ವಲಯಾಧ್ಯಕ್ಷನಾಗಬೇಕು ಅಂತ ಹೇಳಿದ್ರೆ ವಲಯ ಉಪಾಧ್ಯಕ್ಷ, ಈ ವಲಯದಲ್ಲಿ 7 ವಲಯ ಉಪಾಧ್ಯಕ್ಷರಿರ್ತಾರೆ. ಸೊ 2020ರಲ್ಲಿ ನನಗೆ ವಲಯ ಉಪಾಧ್ಯಕ್ಷೆಯಾಗಿ ನಿರ್ವಹಿಸುವಂತಹ ಒಂದು ಅವಕಾಶ ಸಿಕ್ಕಿತ್ತು. ಅದನ್ನ ಕೂಡ ಕೊಟ್ಟ ಜವಾಬ್ದಾರಿಯನ್ನ ಉತ್ತಮ ರೀತಿಯಲ್ಲಿ ಮಾಡಿ ನನ್ನ ಕೆಲಸವನ್ನ ನನ್ನಷ್ಟಕ್ಕೆ ಒಳ್ಳೆದ್ರಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೆ. ಹಾಗಾಗಿ ಜನರು ಗುರುತಿಸುವುದನ್ನ ಪ್ರಾರಂಭ ಮಾಡಿದ್ರು. ನಾನು ಇಲೆಕ್ಷನ್ ಉಂಟು, ನಾನು ಕಾಂಟೆಸ್ಟ್ ಮಾಡ್ತಾ ಇದ್ದೇನೆ, ಜನರ ಬೆಂಬಲ ನನಗೆ ಬೇಕು, ನಾಳೆ ನನಗೆ ಅವರ ಸಹಕಾರ ಬೇಕು ಅನ್ನೋದನ್ನ ಬಿಟ್ಟು ಪ್ರಾರಂಭದಿಂದ ಪ್ರೆಸಿಡೆಂಟ್ ಆಗಿದ್ರಿಂದ ಎಲ್ಲರೊಟ್ಟಿಗೆ ಒಡನಾಟ ನಾನು ಸ್ವಲ್ಪ ಜಾಸ್ತಿನಿ. ನೀವು ಹೇಳಿದಾಗಿ ನಗುಮುಖ ಅದು ಪ್ಲಾಸ್ಟಿಕ್ ಅಲ್ಲ, ಟ್ರೈ ಮಾಡಿ ಅಲ್ಲ, ಅದು ನ್ಯಾಚುರಲ್ ಆಗಿ ಬರುವಂತದ್ದು. ಸೊ ಯಾರ ಜೊತೆನೂ ಮುಖವಾಡಕ್ಕೋಸ್ಕರ ಅಂತಲ್ಲ, ಎಲ್ಲರೊಟ್ಟಿಗೆ ಒಟ್ಟಿಗೆ ಬೆರೆಯುವಂತ ಒಂದು ನನ್ನ ಅದು ನ್ಯಾಚುರಲ್ ಸೆಲ್ಫ್. ಹಾಗಾಗಿ ಎಲ್ರು ಆಕ್ಸೆಪ್ಟ್ ಒಳ್ಳೇದ್ ರೀತಿಯಲ್ಲೇ ಮಾಡಿದ್ರು. ಮೇಡಮ್ ನೀವು ನಿಲ್ತಾ ಇದ್ರೆ ಒಳ್ಳೇದು, ನೀವು ಬರ್ಬೇಕು, ನಮಗೆ ನಿಮ್ಮ ಅವಶ್ಯಕತೆ ಇದೆ, ಈಗಿನ ಚೇಂಜಸ್ ಆಗಬೇಕು, ಮಹಿಳೆಯರು ಬರಬೇಕು, ಆಕ್ಟಿವ್ ಇದ್ದಂತವ್ರು ಬರ್ಬೇಕು ಹೇಳುವಾಗ ಖುಷಿ ಆಗುತ್ತೆ. ಅದರಲ್ಲಿ ಕೂಡ ಯೂತ್ ಬರಬೇಕು ಅಂತ. ಅದ್ರ ಜೊತೆಗೆ ಇನ್ನು ಕೂಡ ನೀವು ಹೇಳಿದ ಹಾಗೆ ರಿವ್ಯೂಸ್ 2 ಇದೆ. ಈಗ ತಾನೇ ಬಂದದ್ದು, JCಯಲ್ಲಿ ಅಷ್ಟು ಅನುಭವ ಇಲ್ಲ, ಹೊಸೊಬ್ರು ಏನನ್ನ ಮಾಡ್ಬೋದು ಅನ್ನಂತ ರಿವ್ಯೂಸ್ ಕೂಡ ಬಂದಿದೆ. ಆದ್ರೆ ಹೊಸೊಬ್ಬರಿಗೆ ಚಾನ್ಸ್ ಸಿಗದಿದ್ರೆ ಚೇಂಜ್ ವಿಲ್ ನಾಟ್ ಹ್ಯಾಪನ್. ಕೇರಳದಲ್ಲಿ ತಿರುವನಂತಪುರದಲ್ಲಿ ಮೊನ್ನೆ 21 ವರ್ಷದ ಕಾಲೇಜ್ ಹುಡುಗಿ ಮೇಯರ್ ಆಗಿ ಆಯ್ಕೆ ಆಗಿದ್ದಾಳೆ. ಹೊಸಬರಿಗೆ ಆಯ್ಕೆ ಮತ್ತು ಹೊಸಬರಿಗೆ ಅವಕಾಶ ಸಿಗಬೇಕು. ನಿಮಗೆ ಸಿಕ್ಕಿದೆ. ನಾವು ಇವಾಗ ನಿಮ್ಮ ಹತ್ರ ಇನ್ನಷ್ಟು ಮಾತಾಡ್ಲಿಕ್ಕಿದೆ ಅನೇಕ ವಿಚಾರಗಳ ಬಗ್ಗೆ. ಸಣ್ಣ ಬ್ರೇಕ್ ತಗೊಳ್ತು. ಬ್ರೇಕ್ ನಂತರ ಈ ಮಾತುಕತೆ ಮತ್ತೆ ಮುಂದುವರಿತದೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಬಹುಮುಖ ಪ್ರತಿಭೆಯ ಸೌಜನ್ಯ ಹೆಗ್ಡೆಗೆ JCS ವಲಯಾಧ್ಯಕ್ಷೆಯ ಪಟ್ಟ. ಈ ವಿಚಾರವಾಗಿ ನಾವು ಮಾತಾಡ್ತಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಬಹು ಜನಪ್ರಿಯ ನಟಿ, ಮಾಡೆಲ್, ನಿರೂಪಕಿ ಮತ್ತು ಬಹುಮುಖ ಪ್ರತಿಭೆ, ಅದು ಯಕ್ಷಗಾನ ಇರ್ಬೋದು, ನೃತ್ಯ ಇರ್ಬೋದು, ಮಾಡೆಲಿಂಗ್, ಸಿನಿಮಾ, ಯಾವುದೇ ಕ್ಷೇತ್ರದವನ್ನು ಕೂಡ ನೋಡಿದರೆ ಒಬ್ಬ ಅಚ್ಚಳಿಯದ ಛಾಪು ಈ ಕರಾವಳಿ ಭಾಗದಲ್ಲಿ ಅಥವಾ ಕರ್ನಾಟಕದಲ್ಲಿ ಮೂಡಿಸಿದಂಥ ಒಬ್ಬ ಯುವ ಸಾಧಕಿ ಇವತ್ತು JCS ಸಂಸ್ಥೆಯ ವಲಯ 15ರ ವಲಯ ಅಧ್ಯಕ್ಷೆಯಾಗಿ ಅದು ಕೂಡ ಚುನಾವಣೆಯಲ್ಲಿ ಆಯ್ಕೆಯಾಗಿದ್ದಾರೆ. ಮತ್ತು ಕಳೆದ 30 ವರ್ಷಗಳ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಮಹಿಳೆಯೊಬ್ಬರು JCS ಸಂಸ್ಥೆಯ ವಲಯವೊಂದರ ಅಧ್ಯಕ್ಷೆಯಾಗಿ ಆಯ್ಕೆಯಾಗಿರುವಂಥದ್ದು. ಸೊ ಸೌಜನ್ಯ ಹೆಗ್ಡೆ ಅವರ ಈ ಸಾಧನೆಯ ಸಂದರ್ಭದಲ್ಲಿ ನಾವು ಅವರನ್ನು ಮಾತಾಡಿಸ್ತಾ ಇದ್ದೇವೆ. ಈಗಾಗಲೇ ಅವರು
ತಾನು ಯಾವ ರೀತಿ ಅಥವಾ ತನ್ನ ಆಯ್ಕೆ ಸಂದರ್ಭದಲ್ಲಿ ತನಗೆ ತನ್ನ ಜೆಸಿಸ್ ಆ ವಲಯ ತೋರಿದಂಥ ಪ್ರೀತಿ ವಿಶ್ವಾಸವನ್ನೆಲ್ಲ ಅವರು ನಮ್ಮ ಮುಂದೆ ಹಂಚಿಕೊಂಡಿದ್ದಾರೆ ಬ್ರೇಕ್ಗಿಂತ ಮೊದಲು. ಈಗ ನಾನು ಮತ್ತೆ ಈ ಒಂದು ಮಾತುಕತೆಯ ಸಂದರ್ಭದಲ್ಲಿ ಸೌಜನ್ಯ ಹೆಗ್ಡೆ ಅವರೇ, ಈಗ ಡೈರೆಕ್ಟ್ ನೇರವಾಗಿ ಈಗ ನಿಮ್ಮ ಜೆಸಿ ಸಂಸ್ಥೆಯ ಕಾರ್ಯ ಚಟುವಟಿಕೆ ವ್ಯಾಪ್ತಿ ಈ ಎಲ್ಲ ವಿಚಾರವಾಗಿ ಮಾತನಾಡುವ ಸಂದರ್ಭದಲ್ಲಿ ಈಗ ನಿಮ್ಮ ವಲಯ 15ರ ವ್ಯಾಪ್ತಿ ಎಲ್ಲಿಂದ ಎಲ್ಲಿಗೆ ಬರುತ್ತೆ ಅಂತ ಎಷ್ಟು ಜಿಲ್ಲೆ ಅನ್ನೋದು ಕವರ್ ಮಾಡುತ್ತೆ? ವಲಯ 15 3 ಜಿಲ್ಲೆಯನ್ನ ಕವರ್ ಮಾಡ್ತಿದ್ವಿ. ಮೊದಲು ಸ್ಟೇಟ್ ಸಿಸ್ಟಮ್ ಅಂತ ಇತ್ತು. ಪ್ರತಿಯೊಂದು ಸ್ಟೇಟಿಗೆ ಒಂದು ಸ್ಟೇಟ್ ಪ್ರೆಸಿಡೆಂಟ್ ಆಗಿರ್ತಿದ್ರು. ಆದ್ರೆ ಜನರು ಇನ್ಕ್ರೀಸ್ ಆದ ಹಾಗೆ ಅದನ್ನು ಕೂಡ ಪ್ರಾವಿನ್ಸ್ ತರ ಡಿವೈಡ್ ಮಾಡಬೇಕಾಗುತ್ತೆ. ಹಾಗೆ ನಮ್ಮ ಕರ್ನಾಟಕದಲ್ಲಿ 3 ವಲಯಗಳಿವೆ. 3 ವಲಯ ಕರ್ನಾಟಕದಲ್ಲಿ 3 ವಲಯ, ವಲಯ 14, ವಲಯ 15 ಹಾಗೂ ವಲಯ 24. ಸೊ ಅದರಲ್ಲಿ ವಲಯ 14, 24 ಆಚೆ, ವಲಯ 15 ನಮ್ದು. ಈ ಕಡೆ ಅಂಕೋಲಾ ಸಿಟಿಯಿಂದ, ಅಂಕೋಲಾದಿಂದ ಭಟ್ಕಳ ಎಲ್ಲ ಸೇರ್ಕೊಂಡು ಮಂಗಳೂರು ಈ ವ್ಯಾಪ್ತಿ ಸೇರಿ ಸುಳ್ಯ, 3 ಜಿಲ್ಲೆಗಳು, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ. ಸೊ ಈ 3 ಜಿಲ್ಲೆಗಳ ವ್ಯಾಪ್ತಿ ನಮ್ಮ ವಲಯ 15ರಲ್ಲಿ ಬರುತ್ತೆ. ಈ ಸಾಮಾನ್ಯ ಎಷ್ಟು ಒಂದು ಕ್ಲಬ್ಗಳು ಇರಬಹುದು? ಒಂದು 65-70 ಲೋಮ್ಗಳಿವೆ. ನಾವು ನಮ್ಮ ಜೆಸಿ ಸಂಸ್ಥೆಯಲ್ಲಿ ಕ್ಲಬ್ ಅಂತ ಹೇಳುದಿಲ್ಲ, ಮೊದಲು ಅದನ್ನ ಚಾಪ್ಟರ್ ಅಂತ ಕರೀತಾ ಇದ್ರು, ಈಗ ಅದನ್ನ ಲೋಮ್ ಅಂತ ಕರಿತೇವೆ. ಒಂದು 70 ಲೋಮ್ಗಳಿವೆ, 2800 ಪ್ಲಸ್ ಸದಸ್ಯರಿದ್ದಾರೆ. ಸೊ ಅದನ್ನ ಈ 30ನೇ ವರ್ಷಕ್ಕೆ 3000ವರೆಗೆ ರೀಚ್ ಮಾಡ್ಬೇಕು ಅನ್ನುವಂಥದ್ದು ನನ್ನ ಒಂದು ಅಭಿಲಾಷೆ. ಅದಕ್ಕಿಂತ ಜಾಸ್ತಿ ಹೋದ್ರೆ ಬಹಳ ಸಂತೋಷ, ಆದ್ರೆ ಆ 3000 ಅನ್ನುವಂತಹ ಘಟ್ಟವನ್ನ ರೀಚ್ ಆಗ್ಬೇಕು ಅನ್ನುವಂಥದ್ದು ಆಸೆ ಇದೆ. ಈ ವಲಯದ ಅಂದ್ರೆ ಈಗ ನಿಮ್ಮ ಮೊನ್ನೆ ಎಲೆಕ್ಷನ್ ನಡೀತು ನೋಡಿ, ಅದರಲ್ಲಿ ಇಷ್ಟು 70 ಏನು ನಿಮ್ಮ ಲೋಮ್ಗಳ ಸದಸ್ಯರು ವೋಟಿಂಗ್ ಮಾಡ್ಲಿಕ್ಕೆ ಇರುತ್ತೆ. ನಮ್ಮಲ್ಲಿ ವೋಟಿಂಗ್ ಪವರ್ ಇರೋದು ಪ್ರೆಸಿಡೆಂಟಿಗೆ ಮಾತ್ರ. ಓಕೆ, ಪ್ರತಿ ಒಂದು ನಿಮ್ಮ ಲೋಮ್ದ ಘಟಕದ ಲೋಮ್ನ ಅಧ್ಯಕ್ಷರು. ಹುಷಾರಿದ್ದೀರಿ, ನೀವು ನಮ್ಮ ಜೆಸಿಗೆ ಸೇರ್ಬೇಕಾಗುತ್ತೆ. ಪ್ರತಿ ಘಟಕದ ಅಧ್ಯಕ್ಷರಿಗೆ ಮಾತ್ರ ವೋಟಿಂಗ್ ಪವರ್ ಇರುವಂತದ್ದು. ಇದು ನಮ್ಮ ಜೆಸಿ ಸಂಸ್ಥೆಯಲ್ಲಿ ಅಧ್ಯಕ್ಷರಿಗೆ ಪ್ರಾಮುಖ್ಯತೆಯನ್ನು ನೀಡುವಂತದ್ದು. ಅವರಿಗೆ ಮಾತ್ರ, ಅವರ ಘಟಕದಲ್ಲಿ 4 ವೋಟ್ ಇರ್ಬೋದು, 7 ಇರ್ಬೋದು, 14 ಇರ್ಬೋದು, ಆದ್ರೆ ವೋಟಿಂಗ್ ಪವರ್ ಇರುವುದು ಅವರೊಬ್ಬರಿಗೆ. ಅವರು ಒಬ್ಬರೇ ಬಂದು ಅದೆಲ್ಲ ಘಟಕದ ಒಬ್ಬ ಪ್ರತಿನಿಧಿಯಾಗಿ ಬಂದು ಅವರು ವೋಟಿಂಗ್ ಮಾಡ್ತಾರೆ. ಅದು ಕೂಡ ಈ ವರ್ಷ ಕೊರೋನಾದಿಂದಾಗಿ ನಮಗೂ ಕೂಡ ಹೊಸ ಅನುಭವ, ಆನ್ಲೈನ್ ಅಲ್ಲಿ ವೋಟಿಂಗ್ ಮಾಡುವಂತದ್ದು. ಫಸ್ಟ್ ಆಗಿ ಪ್ರಚಾರ ಆನ್ಲೈನ್ ಅಲ್ಲಿ, ಆಫ್ಲೈನ್ ಅಲ್ಲಿ ಹೋಗಿತ್ತು, ನಾವು ತಿರುಗ್ತಾ ಇದ್ದೇವೆ ಮಾಸ್ಕ್ ಎಲ್ಲ ಹಾಕೊಂಡು. ಆದ್ರೂ ಆನ್ಲೈನ್ ಅಲ್ಲಿ ವೋಟಿಂಗ್ ಅಂದ್ರೆ ಫಸ್ಟಿಗೆ ಅಧ್ಯಕ್ಷರಿಗೆ ಅದು ಆನ್ಲೈನ್ ಅನ್ನ ಗೆಟ್ ಯೂಸ್ ಟು ಮಾಡ್ಕೊಳ್ಬೇಕು, ಅದರಲ್ಲಿ ಹೇಗೆ ಮಾಡುವಂತದ್ದು. ತುಂಬಾ ಜನ ಆನ್ಲೈನ್ ಸಿಸ್ಟಮ್ ಗೆ ಹೋಗಿರುವುದಿಲ್ಲ, ಅದನ್ನ ಸಿಸ್ಟಮ್ ಅನ್ನ ಅವರಿಗೆ ಪ್ರಾಕ್ಟೀಸ್ ಮಾಡಿಸಿ ಮತ್ತೆ ಅದನ್ನ ವೋಟಿಂಗ್ ಮಾಡೋದು, ಅದು ಕೂಡ ಚಾಲೆಂಜ್ ಆಗಿತ್ತು. ಎಲ್ಲಿಯಾದ್ರೂ ವೋಟ್ ಹಾಳಾಗುತ್ತಾ, ವೇಸ್ಟ್ ಆಗುತ್ತಾ, ಆಚೆ ಹೋಗುತ್ತಾ, ಅದು ಸೆಕೆಂಡ್ರಿ. ಆದ್ರೆ ವೇಸ್ಟ್ ಆಗಿ ಹೋಗುತ್ತಲ್ಲ, ಯಾರು 3 ಜನರಿಗೆ ಸಿಗದೆ ವೇಸ್ಟ್ ಆಗಿ ಹೋದ್ರೆ ಬೇಜಾರಾಗುತ್ತೆ. ಹಾಗೆ ಅದೊಂದು ಈಗ ಈಗ ನೀವು ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದೀರಿ. ನೀವು ಅಧ್ಯಕ್ಷರಾಗುವ ಆಯ್ಕೆ ಮೊದಲೇ ನಿಮ್ಮ ಏನು ಈಗ ಇಷ್ಟು ಲೋಮ್ನವರಿಗೆ ನೀವೊಂದು ಭರವಸೆ ಅಥವಾ ನಿಮ್ಮ ವಿಷನ್ ಏನಂತ ನೀವು ಹೇಳಿರ್ತೀರಿ. ಸೊ ಇವಾಗ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದೀರಿ, ಈಗ ಏನು ಭರವಸೆಗಳು ಅಥವಾ ನಿಮ್ಮ ಯೋಜನೆಗಳು ಅಥವಾ ಏನಾದರೂ ಪರ್ಟಿಕ್ಯುಲರ್ಲಿ ನಿಮ್ಮ ವೈಯಕ್ತಿಕವಾದಂಥ ಏನಾದರೂ ಆಲೋಚನೆಗಳು, ಚಿಂತನೆಗಳು ನಿಮ್ಮ ಈ ಒಂದು ಅಧ್ಯಕ್ಷ ಅವಧಿಯಲ್ಲಿ ನೀವು ಅನುಷ್ಠಾನ ಮಾಡಬೇಕಂತ ನಿರ್ಧಾರ ಮಾಡಿರುವಂಥದ್ದು? ಭರವಸೆ, ಆಶ್ವಾಸನೆ ಕೊಡುವಂಥದ್ದು ಅದು ನಾವು ರಾಜಕೀಯ ಸ್ಟೈಲಿಗೆ ಬಿಟ್ಟು ಬಿಡುವ ಆಶಯ ಅಂತ ಇರುತ್ತೆ. ನಮಗೆ ಎಲ್ಲಿಯಾದ್ರೂ ಇಂಥ ಒಂದು ಹುದ್ದೆ ಸಿಕ್ಕಿದ್ರೆ ನಮ್ಮ ಕಾಲದಲ್ಲಿ ಹೀಗಾಗಬೇಕು ಅನ್ನುವಂಥದ್ದು ಆಶೆಗಳಿರುತ್ತೆ. ಅದರಲ್ಲಿ ಒಂದೆರಡುಗಳ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು, ಈ ಕೊರೋನಾ ಅನ್ನುವಂತಹ ಮಹಾಮಾರಿ ಬಂದು ಮನಸ್ಸಿನ ಮಧ್ಯೆ ಹಾಗೂ ಜನರ ಮಧ್ಯೆ ತುಂಬಾ ಬಿರುಕನ್ನ ಮಾಡಿದೆ. ಅದು ಮೆಂಟಲ್ ಆಗಿರ್ಬೋದು, ಫಿಸಿಕಲ್ ಆಗಿರ್ಬೋದು, ಡಿಸ್ಟೆನ್ಸ್ ಅನ್ನ ತುಂಬಾ ಕ್ರಿಯೇಟ್ ಮಾಡಿದೆ. ಸಾಮಾಜಿಕ ಅಂತರವನ್ನ ನಾವು ಕ್ರಿಯೇಟ್ ಮಾಡ್ಕೊಂಡಿರೋದು. ಅದ್ರ ಜೊತೆಗೆ ನಾವು ಫಿಸಿಕಲಿ ಮತ್ತು ಮೆಂಟಲಿ ಸ್ವಲ್ಪ ಡಿಸ್ಟರ್ಬ್ ಆಗಿರುವಂತದ್ದು, ಒಬ್ಬರಿಂದ ಒಬ್ರು ದೂರ ಆಗಿರುವಂತದ್ದು, ತುಂಬಾ ಡಿಸ್ಟರ್ಬೆನ್ಸಸ್ ಇದೆ. ಅದನ್ನ ಆದಷ್ಟು ಹತ್ರ ಮಾಡ್ಬೇಕಾಗಿದೆ. ಎಷ್ಟು ಇನ್ಆಕ್ಟಿವ್ ಆಗಿ 2020 ಇತ್ತ, ಅದನ್ನ ಮರೆಯುವಂತಹ 2021 ಅನ್ನ ಕೊಡ್ಬೇಕನ್ನುವಂಥದ್ದು ನನ್ನ ಮೇನ್ ಮೋಟಿವ್. ಯಾಕಂದ್ರೆ ಅತ್ಯಂತ ಅವಶ್ಯಕತವಾಗಿ ಆಗಬೇಕಾದಂತ ಒಂದು ಇದದು. ಯಾಕಂತ ಹೇಳಿದ್ರೆ ಇಡೀ ನಮ್ಮ ಸಾಮಾಜಿಕ ವ್ಯವಸ್ಥೆ ಇವತ್ತು ಒಂದು ಆರ್ಥಿಕವಾಗಿ ಕುಸಿದು ಹೋಗಿರ್ಬೋದು ಒಂದು ವಿಚಾರ, ಜೊತೆಗೆ ನೀವು ಹೇಳಿದ ಹಾಗೆ ಮಾನಸಿಕವಾಗಿ ತುಂಬಾ ಹೌದು ಕುಸಿದು ಹೋಗಿದ್ದಾರೆ. ಒಂದು ಕಡೆ ನಮ್ಮ ವಿದ್ಯಾರ್ಥಿಗಳಂತೂ ಸ್ತಬ್ಧವಾಗಿ ಹೋಗಿದ್ದಾರೆ. ಸೊ ಅವರಲ್ಲಿ ಪುನಶ್ಚೇತನ ಮಾಡುವಂಥ ಅಥವಾ ಅವರಿಗೆ ಒಂದಷ್ಟು ಪ್ರೇರಣೆ ನೀಡುವಂಥ ಕಾರ್ಯಕ್ರಮಗಳಾಗಬೇಕು ಅನ್ನೋದು
ಅನ್ನು ನಾವು ಪ್ರತಿ ಬಾರಿ ಮಾತಾಡ್ತಾ ಇರ್ತೇವೆ. ಎಸ್, ನೀವು ಅಂಥ ಒಂದು ಏನು ಮಹತ್ವದ ಉದ್ದೇಶವನ್ನು ಇರಿಸಿಕೊಂಡಿರೋದಂತೂ ನಿಜಕ್ಕೂ ಅದೊಂದು ಏನು ನಿಮ್ಮ ಸಮಾಜಮುಖಿ ಏನು ಧೋರಣೆ ಅಂತಲೇ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅಭಿನಂದನಾರ್ಹರು ನೀವು, ಖಂಡಿತ ನೀವು ಅದನ್ನು ಮಾಡಲೇಬೇಕು. ಎಸ್ ಎಸ್ ಮತ್ತೆ ಮತ್ತೆ ಬೇರೆ ಬೇರೆ ಏನು? ಅದರ ಜೊತೆಗೆ ನಾವು JC ಸಂಸ್ಥೆಯಲ್ಲಿ 5 ಪಾಯಿಂಟ್ಸ್ ಅನ್ನ, ನಮ್ಮ ಮೇನ್ ಪಾಯಿಂಟ್ಸ್, ಒಂದು ಟ್ರೈನಿಂಗ್ ಆಗಿರ್ಬೋದು, ಇನ್ನೊಂದು ಮ್ಯಾನೇಜ್ಮೆಂಟ್, ಪ್ರೋಗ್ರಾಮ್ಸ್ ಹಾಗೂ ಬಿಸ್ನೆಸ್ ಹಾಗೂ ಇಂಟರ್ನ್ಯಾಷನಲಿಸಮ್, ಈ 5 ಏರಿಯಾಗಳನ್ನ JC ಸಂಸ್ಥೆ ತುಂಬಾ ಮಾನ್ಯತೆನ ನೀಡಿ ಇಂಪ್ರೂವ್ ಮಾಡಿ ಆದ್ಯತೆಯಲ್ಲಿ ನೀವು ಅದಕ್ಕೆ ಅದು 5 ಏರಿಯಾಗಳಲ್ಲಿ ಏನಾದ್ರೂ ಕೆಲಸ ಮಾಡಬೇಕು. ನಾವು ಹೇಳಿದ ಹಾಗೆ JCಯ ಜೀವಾಳ ಟ್ರೈನಿಂಗ್, ತರಬೇತಿಗಳು, ತರಬೇತಿದಾರರನ್ನ ಕೊಡುವಂತದ್ದು, ತರಬೇತಿದಾರರಿಗೆ ಒಂದು ಅವಕಾಶವನ್ನ ನೀಡುವಂತದ್ದು, ತರಬೇತಿಗಳನ್ನ ಮಾಡುವಂತದ್ದು ಈ ಸಂಸ್ಥೆ ತುಂಬಾ ಆದ್ಯತೆಯನ್ನ ನೀಡ್ತದೆ. ಅದಕ್ಕೆ ತುಂಬಾ ಇಂಪಾರ್ಟೆನ್ಸ್ ಅನ್ನ ನೀಡ್ಕೊಂಡು ಅದನ್ನ ಮಾಡಬೇಕು ಅನ್ನುವಂತ ಮಟ್ಟಿಗಲ್ಲ, ಮಾಡಿ ಅದರ ಒಂದು ಎಫೆಕ್ಟ್ ಬರುವಂತದ್ದು. ಕೆಲವರೆಲ್ಲ ಟ್ರೈನಿಂಗ್ ಮಾಡಿದ್ದೇವೆ ಅಂತೇಳಿ ರಿಪೋರ್ಟ್ ಮಾಡ್ಲಿಕ್ಕೆ ಮಾಡ್ತಾರೆ. ಅದು ಆಗದೆ ಆ ಮಾಡಿದಂತಹ ಒಂದು ಟ್ರೈನಿಂಗ್ ಆಗಿರ್ಲಿ, ಯಾವುದೇ ಕಾರ್ಯಕ್ರಮ ಆಗಿರ್ಲಿ, ಜನರಿಗೆ ಒಂದು ಯೂಸ್ ಆಗುವಂತಹ ಕಾರ್ಯಕ್ರಮಗಳಾಗ್ಲಿ ಅನ್ನುವಂಥದ್ದು, ಪರಿಣಾಮಕಾರಿಯಾಗಿ ಏನಾದ್ರೂ ಜಾರಿ ಆಗುವಂತದನ್ನು ಮಾಡಬೇಕು ಅನ್ನುವಂಥದ್ದು. ಈಗ ಅದು ಟ್ರೈನಿಂಗ್ ಅಲ್ಲಿ ಆದ್ರೆ ಮ್ಯಾನೇಜ್ಮೆಂಟ್, ಬಿಸ್ನೆಸ್ ಅಲ್ಲೂ ತುಂಬಾ ಜನರು ನೀವು ಹೇಳಿದಾಗೆ ಕೊರೋನಾದಿಂದ ಪೆಟ್ಟು ತಿಂದಿದ್ದಾರೆ, ಲಾಸ್ ಅನ್ನ ಹೊಂದಿದ್ದಾರೆ. ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ, ನೆಕ್ಸ್ಟ್ ಸ್ಟೆಪ್ ನೋಡದೆ ಗೊತ್ತಿಲ್ಲದೆ ಇರುವಂತದ್ದಿದೆ. ಅದ್ರಲ್ಲೂ ಕೂಡ ಅಪರ್ಚುನಿಟೀಸ್ ಅನ್ನ ಕೊಡುವಂತದ್ದು. ದೇವರ ದಯೆ ಅಂತ ಎಲ್ಲ ಸರಿ ಆದ್ರೆ, ನಮ್ಮ ಟ್ರಾವೆಲಿಗೆ ಏನು ಪ್ರಾಬ್ಲಮ್ ಇಲ್ಲದಿದ್ರೆ, ಇಂಟರ್ನ್ಯಾಷನಲಿಸಮ್ ಅನ್ನುವಂತಹ ಒಂದು ಪಾಯಿಂಟ್ ಇದೆ. ಇಷ್ಟುವರೆಗೆ ಅದರಲ್ಲಿ ಏನು ನಾವು ವರ್ಕ್ ಅನ್ನ ಜಾಸ್ತಿ ಮಾಡ್ಲಿಲ್ಲ. 2 ಕಾನ್ಫರೆನ್ಸಸ್ ಆಗುತ್ತೆ, ಏಷ್ಯಾ ಪೆಸಿಫಿಕ್ ಇದು ಆಸ್ಪ್ಯಾಕ್ ಅನ್ನೋಂಥ ಕಾನ್ಫರೆನ್ಸ್ ಹಾಗೂ ವರ್ಲ್ಡ್ ಕಾನ್ಫರೆನ್ಸ್ ಅಂತ. ಆ 2 ಕಾನ್ಫರೆನ್ಸ್ಗೆ ನಾವು ಜನರನ್ನ ಪುಷ್ ಮಾಡೋದು ಬಿಟ್ಟು ನಾವಾಗಿಯೇ ಎದ್ದು ಏನು ಇಂಟರ್ನ್ಯಾಷನಲ್ ಕನೆಕ್ಟ್ಸ್ ಅನ್ನ ಟ್ರೈ ಮಾಡ್ಲಿಲ್ಲ. ಸೊ ಎಲ್ಲ ಸರಿ ಹೋದ್ರೆ, ಕನೆಕ್ಷನ್ಸ್ ಇದೆ ಅಂತ ಹೇಳಿದ್ರೆ, ಒಂದು ಇಂಟರ್ನ್ಯಾಷನಲ್ ಟ್ರಿಪ್, ಟ್ವಿನ್ನಿಂಗ್ ಅನ್ನ ಮಾಡ್ಬೇಕನ್ನುವಂಥದ್ದು, ನಮ್ಮ ವಲಯದಿಂದ ಇನ್ನೊಂದು ಕಂಟ್ರಿಗೆ ಯಾವ್ದಾದ್ರು ಒಂದು ಇಂಟರ್ನ್ಯಾಷನಲ್ ಟ್ವಿನ್ನಿಂಗ್ ಪ್ರೋಗ್ರಾಮ್ ಅನ್ನ ಮಾಡ್ಬೇಕು. ಯಾಕಂದ್ರೆ ಇಂಟರ್ನ್ಯಾಷನಲಿಸಮ್ ಅನ್ನುವಂಥದ್ದನ್ನ ನಾವು ಜಾಸ್ತಿ ಉಪಯೋಗ ಮಾಡ್ಲಿಲ್ಲ. ಅದು ಬಿಸ್ನೆಸ್ಗೆ ಕನೆಕ್ಟ್ ಆಗಿರ್ಬೋದು ಅಥವಾ ಪರ್ಸನಲ್ ಕನೆಕ್ಟ್ಸ್ಗೆ ಆಗಿರ್ಬೋದು, ಅದಕ್ಕೂ ಕೂಡ ಸ್ವಲ್ಪ ಮಹತ್ವವನ್ನ ನೀಡಬೇಕನ್ನುವಂಥದ್ದು ಆಶಯದಲ್ಲಿ. ಮೊದಲೆಲ್ಲ ಸಾಂಸ್ಕೃತಿಕ ವಿನಿಮಯ ಅನ್ನೋ ಒಂದು ಯೋಜನೆಯಲ್ಲಿ ಏನು ವಿದ್ಯಾರ್ಥಿಗಳು ಅಥವಾ ಯೂನಿವರ್ಸಿಟಿಯ ಸಂಸ್ಥೆಯವರು ಇನ್ನೊಂದು ದೇಶಕ್ಕೆ ಹೋಗಿ ಕಲ್ಚರಲ್ ಎಕ್ಸ್ಚೇಂಜ್ ಅಂತ ಹೋಗ್ತಿದ್ರು. ಹೌದು, ಕಲ್ಚರಲ್ ಎಕ್ಸ್ಚೇಂಜ್. ವಂಡರ್ಫುಲ್ ವಂಡರ್ಫುಲ್. ಈಗ ಇನ್ನೊಂದು ವಿಚಾರ, ಈಗ ನೀವು ಲಾ ಓದಿದವರು, ಆಮೇಲೆ MBA ಎಲ್ಲ ಓದಿದವರು, ಈ ನಡುವೆ ನೀವು ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯನ್ನು ನಡೆಸ್ತಾ ಇದ್ದೀರಿ. ಎಸ್, ಇನ್ನೊಂದು ಕಡೆ ಲೆಟ್ಸ್ ಪಾರ್ಟಿ ಆ್ಯಂಡ್ ಗಿಫ್ಟಿಫೈ ಸ್ಟೋರ್, ಇದರ ಏನೋ ಒಂದು ಬಿಸ್ನೆಸ್, ಇದರ ಏನು ಮಾಲಕಿಯಾಗಿ ಕೂಡ ನೀವು ಕಾರ್ಯನಿರ್ವಹಿಸ್ತಾ ಇದ್ದೀರಿ. ನಾನು ಕೇಳುವಂಥದ್ದು, ನೀವು ಲಾ ಓದಿದವರು ನೀವು ಲಾ ಪ್ರಾಕ್ಟೀಸ್ ಮಾಡಬೇಕಂತ ಯಾಕೆ ಅನಿಸ್ಲಿಲ್ಲ ಅಂತ? ಹಾಗೆ ಹೇಳಲಿಕ್ಕೆ ಹೋದ್ರೆ, ನಾನು ಸೈನ್ಸ್ PCMB ಸ್ಟೂಡೆಂಟ್, ಯಾಕೆ ಮೆಡಿಕಲ್ ಮಾಡ್ಲಿಲ್ಲ ಪ್ರಶ್ನೆ ಅಲ್ಲಿಂದ ಕೂಡ ಬರುತ್ತೆ. ಖಂಡಿತವಾಗಿ ಚಿಕ್ಕಂದಿಂದ ಪ್ರಾಯಶಃ ಮಮ್ಮಿ ಡ್ಯಾಡಿ ಹೇಳುವ ರೀತಿಯಲ್ಲಿ ನಾನು 6ನೇ ತಿಂಗಳ ವಯಸ್ಸಲ್ಲಿ ಪ್ರಪ್ರಥಮ ಬಾರಿಗೆ ವೇದಿಕೆ ಹತ್ತಿದವಳು. ಅಂದ್ರೆ ಅವ್ರು ಕರ್ಕೊಂಡು ಹೋದದ್ದು. ಹೆಲ್ದಿ ಬೇಬಿ ಕಾಂಟೆಸ್ಟ್ ಅಂತ ಒಂದು ಕಾಂಟೆಸ್ಟ್ ಇತ್ತು, ಅದ್ರಲ್ಲಿ ನನ್ನನ್ನ ವೇದಿಕೆಗೆ ಕರ್ಕೊಂಡು ಹೋಗಿದ್ರು. ಅವಾಗ ಗುಂಡಾಗಿ ಎಲ್ಲ ಸಖತ್ತಾಗಿ ನಗು ಹೀಗೆ ಇತ್ತಂತೆ, ಚೆನ್ನಾಗಿದೆ ಹೆಲ್ದಿ ಬೇಬಿ ಆಗಿ, ಅದ್ರಲ್ಲಿ ಪ್ರೈಸ್ ಸಿಕ್ತು. ಅಲ್ಲಿಂದ ದೇವರ ದಯದಲ್ಲಿ ಮಮ್ಮಿ ಡ್ಯಾಡಿಯ ಒಂದು ಪ್ರೋತ್ಸಾಹದಲ್ಲಿ ಹೋದಲ್ಲಿ ಎಲ್ಲ ಜಯಶೀಲಿಯಾಗಿ ಬರ್ತಿದ್ದೆ. ಅದ್ರ ಜೊತೆಗೆ ಅಕಾಡೆಮಿಕ್ಸ್ ಅಲ್ಲೂ ಕೂಡ ಥ್ಯಾಂಕ್ ಗಾಡ್ ಒಳ್ಳೇದಿದ್ದೆ, ಟಾಪ್ ಆಗಿ ಒಳ್ಳೆ ಮಾರ್ಕ್ಸ್ ಸಿಗ್ತಾ ಇತ್ತು. ಹಾಗಾಗಿ 10th ಆದ ತಕ್ಷಣ ಮಮ್ಮಿ ಡ್ಯಾಡಿ ಹೇಳಿದ್ರು, ನೀನ್ ಸೈನ್ಸ್ ತಗೋ, ಆಪ್ಷನ್ ಇದ್ರೆ ಮೆಡಿಕಲ್ ಅಥವಾ ಇಂಜಿನಿಯರಿಂಗ್ ಮಾಡಿದ್ರೆ ಆಯ್ತು ಅಂತ. ಆವಾಗ ಅದೇ ಇದ್ದದ್ದು, ಡಾಕ್ಟರ್ ಆಯ್ತು, ಮೆಡಿಕಲ್ ಆಯ್ತು, ಮತ್ತೆ ಯಾವ್ದಾದ್ರು ನೆಕ್ಸ್ಟ್ ಅಂತ. ನನಗಷ್ಟು ಇಂಟ್ರೆಸ್ಟ್ ಇರ್ಲಿಲ್ಲ ಅವಾಗ್ಲೇ. ಆದ್ರೂ ಮಮ್ಮಿ ಡ್ಯಾಡಿ ಹೇಳಿದ್ರು, ಎಲ್ಲಿಯಾದ್ರೂ ಮತ್ತೆ ಮನ್ಸ್ ಚೇಂಜ್ ಆಗಿ ಡಾಕ್ಟರ್ ಮಾಡ್ಬೇಕು ಹೇಳಿದ್ರೆ ಮತ್ತೆ ಆಗೋದಿಲ್ಲ, ಆರ್ಟ್ಸ್ ಕಾಮರ್ಸ್ ಎಲ್ಲ ಬೇಡ, ಸೈನ್ಸ್ ತಗೋ, ಅದರಲ್ಲಿ PCMB ತಗೋ. ಓಕೆ, ಮಾರ್ಕ್ಸ್ ಒಳ್ಳೇದಿತ್ತು, ಸೈಂಟ್ ಆಗ್ನೆಸ್ ಕಾಲೇಜಲ್ಲಿ ಸೀಟ್ ಕೂಡ ಸಿಕ್ಕಿತ್ತು, PCMB ಅಲ್ಲಿ ಒಳ್ಳೆ ಮಾರ್ಕ್ಸ್ ಸಿಕ್ತು. ಆದ್ರೆ ಪರ್ಪಸ್ಲಿ ನಾನು CET ಎಕ್ಸಾಮ್ ಬರೀಲೇ ಇಲ್ಲ, ಯಾಕಂದ್ರೆ ಬರೀತಿದ್ರೆ ಹೇಗಾದ್ರೆ ಇವ್ರು ನನ್ನನ್ನ ಮೆಡಿಕಲ್ ಇಂಜಿನಿಯರಿಂಗ್ ಹಾಕ್ತಾರೆ ಅಂತ. ಆದ್ರೆ ಪ್ರೊಫೆಷನಲ್ ಕೋರ್ಸಿಗೆ ನೆಕ್ಸ್ಟ್ ಡಾಕ್ಟರ್ ಆಯ್ತು, ಇಂಜಿನಿಯರಿಂಗ್ ಆಯ್ತು, ಮತ್ತೆ ಬರುವಂತದ್ದು ಲಾ. ಹಾಗಾಗಿ ನಾನು ಹೇಳಿದೆ, ನಾನು ಲಾ ಮಾಡ್ತೇನೆ ಮಮ್ಮ, ಬೇಕಾದ್ರೆ IAS ಮಾಡ್ತೇನೆ. ಅದಾದ್ಮೇಲೆ ತುಂಬಾ ಖುಷಿ ಆಯ್ತು ಮಮ್ಮಿ ಡ್ಯಾಡಿಗೆ, ಎಸ್ ನನ್ನ ಮಗಳು IAS ಮಾಡ್ತಾಳೆ. ಅದರಲ್ಲಿ ನನ್ನ ಹಿಡನ್ ಒಂದು ಅಜೆಂಡಾ ಕೂಡ ಇತ್ತು. ಆ ಟೈಮಲ್ಲಿ
ಕಲ್ಚರಲ್ ಆಕ್ಟಿವಿಟೀಸ್ಗೆ ತುಂಬಾ ಒಂದು ಪ್ರಮೋಟ್ ಮಾಡ್ತಾ ಇದ್ದಿದ್ದು SDM ಲಾ ಕಾಲೇಜ್. ಆ ಕಾಲೇಜಿಗೆ ಹೋದಂತ ಪ್ರತಿಯೊಂದು ವಿದ್ಯಾರ್ಥಿಗೂ ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ಅಪ್ಮೋಸ್ಟ್ ಒಂದು ಯಕ್ಷೋತ್ಸವ, ಹೌದು ಎಲ್ಲಾ ಫೀಲ್ಡ್ ಅಲ್ಲಿ ಕೂಡ ಒಂದು ಪ್ರಮೋಟ್ ಮಾಡ್ತಾ ಇದ್ರು. ಹಾಗಾಗಿ ಎರಡು ಡ್ಯೂಯಲ್ ಪರ್ಪಸ್ ಇಂದ ಹೋದದ್ದು, ಒಂದು IAS ಮಾಡ್ಬೇಕನ್ನುವಂತಹ ಒಂದು ಥಾಟ್ ನೊಂದಿಗೆ ಪ್ಲಸ್ ಕಲ್ಚರಲ್ ಆಕ್ಟಿವಿಟೀಸ್ಗೂ ಆ ಒಂದು ಸ್ಕೋಪ್ ಇರುತ್ತೆ ಅಂತ ಹೇಳಿ 5 ವರ್ಷದ ಲಾ ಮಾಡಿದೆ. ಅದರಲ್ಲೂ ಒಳ್ಳೆ ಮಾರ್ಕ್ಸ್ ಸಿಕ್ಕಿತ್ತು, ಕ್ಲಿಯರ್ ಮಾಡಿದ್ದೇನೆ, ಸನ್ನತ್ ತಗೊಂಡಿದ್ದೇನೆ. ಇವತ್ತು ಕೂಡ ಪ್ರಾಕ್ಟೀಸ್ ಮಾಡುವಂತಹ ಕಾರ್ಡ್ ಇದೆ. ಆದ್ರೆ ಮಧ್ಯದಲ್ಲಿ ಮದುವೆ ಆಯ್ತು. ಎಸ್, ನೋಡ ಇನ್ನಷ್ಟು ವಿಚಾರಗಳನ್ನು ನಾವು ಮಾತಾಡಲಿಕ್ಕೆ ಸಣ್ಣ ಬ್ರೇಕ್ ತಗೊಳ್ತು. ಬ್ರೇಕ್ ನಂತರ ಮತ್ತೆ ಈ ಮಾತುಕತೆ ಮುಂದುವರಿತದೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಎಸ್, ಬಹುಮುಖ ಪ್ರತಿಭೆಯ ಸೌಜನ್ಯ ಹೆಗ್ಡೆಗೆ JC ವಲಯಾಧ್ಯಕ್ಷೆ ಪಟ್ಟ, ಈ ವಿಚಾರವಾಗಿ ನಾವು ಮಾತಾಡ್ತಿದ್ವಿ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಸೌಜನ್ಯ ಹೆಗ್ಡೆ ಅವರು ಏನು ಅವರ ಬಾಲ್ಯದ ದಿನಗಳಿಂದ ಕಾಲೇಜ್ ದಿನಗಳನ್ನು ಮತ್ತೆ ಇವತ್ತು ಒಬ್ಬ ವೃತ್ತಿಪರ ವ್ಯಕ್ತಿಯಾಗಿ ಜೊತೆಗೆ ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿಕೊಂಡ ಸಂದರ್ಭದಲ್ಲಿ ಏನು ಅವರು ಅದು ಬಂದಂಥ ದಿನಗಳನ್ನು ಸಾಧನೆಗಳನ್ನು ನಾವು ಮಾತಾಡ್ತಾ ಇದ್ದೆವು. ಸೊ ನಾನು ಅವರಿಗೆ ಕೇಳ್ತಾ ಇದ್ದೆ, ನೀವು ಏನು ಲಾ ಓದಿದವರು ಯಾಕೆ ವಕೀಲರಾಗಿ ಪ್ರಾಕ್ಟೀಸ್ ಮಾಡಲಿಲ್ಲ ಅಂತ. ಅದಕ್ಕೆ ಅವರು ಹೇಳಿದರು, ನಾನು PCMB ಓದಿದ್ದು ನಾನು ಮನಸ್ಸು ಮಾಡಿದರೆ ವೈದ್ಯರೇ ಆಗಬಹುದು ಇತ್ತು ಅಂತ. ಎಸ್ ಮೇಡಮ್, ಈಗ ಎಸ್ ನೀವು ಲಾ ಪ್ರಾಕ್ಟೀಸ್ ಮಾಡಲಿಲ್ಲ, ಎಸ್ ಕಡೆಗೆ CET ಬರೀಲಿಲ್ಲ, ಏನೋ ವೈದ್ಯಕೀಯ ಕ್ಷೇತ್ರದ ಹೋಗಿಲ್ಲ. ಸೊ ಲಾ ಆಯ್ಕೆ ಮಾಡಿಕೊಂಡ್ರೆ ಸಾಂಸ್ಕೃತಿಕ ಕಾರ್ಯಕ್ರಮ, ಅದಕ್ಕೆ ಒಂದಷ್ಟು ಪ್ರೇರಣೆ ಪ್ರೋತ್ಸಾಹ ಎಲ್ಲ ಸಿಗುತ್ತೆ ಅಂತ. ಈಗ ಈ ಕ್ಷಣದಲ್ಲಿ ನಿಂತು ನೋಡಿದಾಗ ನಿಮಗೆ ನಿಮ್ಮ ಬದುಕು ಏನು ನೀವು ಸಾಗಿ ಬಂದ ದಾರಿಗಳನ್ನೆಲ್ಲ ನೋಡಿದಾಗ ನಾನು ಒಂದು ವೇಳೆ ಡಾಕ್ಟರ್ ಆಗಿದ್ದಿದ್ದರೆ ಅಥವಾ ಇಂಜಿನಿಯರ್ ಆಗಿದ್ದಿದ್ದರೆ ಚೆನ್ನಾಗಿರ್ತಿತ್ತು, ಅಥವಾ ಒಬ್ಬ ವಕೀಲ ಅಡ್ವೊಕೇಟ್ ಆಗಿ ಪ್ರಾಕ್ಟೀಸ್ ಮಾಡ್ತಿದ್ರೇ ಚೆನ್ನಾಗಿತ್ತು ಅಂತ ಅನಿಸುತ್ತೋ, ಅಥವಾ ಇವಾಗ ನೀವು ಹೇಗಿದ್ದೀರಿ ಇದು ನಿಮಗೆ ತೃಪ್ತಿ ಕೊಟ್ಟಿದೆಯೋ? ಖಂಡಿತವಾಗ್ಲೂ ರಿಪೆಂಟ್ ಅಂತ ಆಗೋದಿಲ್ಲ. ನಾನು ಇವತ್ತು ಹೇಗಿದ್ದೇನೋ ಅದಕ್ಕೆ ತುಂಬಾ ಖುಷಿ ಪಡ್ತೇನೆ. ಹಾಗೆ ದೇವರಿಗೆ ಥ್ಯಾಂಕ್ಸ್ ಅನ್ನ ಹೇಳ್ತೇನೆ. ಕೆಲವು ಜನರಿಗೆ ತಮ್ಮ ಪ್ಯಾಷನ್ ಅನ್ನ ಪ್ರೊಫೆಷನ್ ಆಗಿ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಅಂತ ಸಿಗುತ್ತೆ. ಸಣ್ಣದ್ರಿಂದ ತಿರುಗುದಂದ್ರೆ ತುಂಬಾ ಇಷ್ಟ, ಮಾತಾಡೋದಂದ್ರೆ ತುಂಬಾ ಇಷ್ಟ. ಇವತ್ತಿಗೆ ಪ್ರೊಫೆಷನ್ ಆಗಿ ಅದೇ ತಿರುಗ್ತಾ ಮಾತಾಡ್ತಾ ಸಂಪಾದನೆಯನ್ನ ಮಾಡ್ತಾ ಇದ್ದೇನೆ. ಸೊ ಆ ಪ್ಯಾಷನ್ ಅನ್ನ ಪ್ರೊಫೆಷನ್ ಆಗಿ ಮಾಡ್ಲಿಕ್ಕೆ ಫ್ಯಾಷನ್ ಡಿಸೈನರ್ ಆಗಿ ನಾನು ಇವತ್ತು ಬಹಳ ಖುಷಿ ಪಡ್ತಾ ಇದ್ದೇನೆ. ಯಾಕೆ ಎಷ್ಟೋ ಜನ ಡಾಕ್ಟರ್ ಆಗಿರ್ಬೋದು, ವಕೀಲರಾಗಿರ್ಬೋದು, ಅಥವಾ ಯಾವುದೇ ಒಂದು ಉನ್ನತ ಕ್ಷೇತ್ರದಲ್ಲಿ ಅವರು ಕಲಿತ ವಿದ್ಯೆಯಿಂದ ಅವರ ಸಾಧನೆಯನ್ನ ಮಾಡಿರ್ಬೋದು, ಆದ್ರೆ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನುವಂಥದ್ದು ಇರುವುದಿಲ್ಲ. ಎಷ್ಟೋ ಲಕ್ಷ ಕೋಟಿಗಟ್ಟಲೆ ದುಡಿದ್ರು ಕೂಡ 9 to 5 ಜಾಬ್ ಆಗಿ ಮನೆಗೆ ಬಂದ್ರೆ ಎಂತ ಅಂತಿರ್ಬೋದು. ಆದ್ರೆ ನನ್ನ ಫೀಲ್ಡ್ ಅಲ್ಲಿ ನಾನು ಬೆಳಗ್ಗೆ 7 ಗಂಟೆ, ಕೆಲವು ಸಲ 4 ಗಂಟೆಗೆ ಎದ್ದು ಹೋಗಿದ್ದು ಉಂಟು, ರಾತ್ರಿ ಬರುವಾಗ 2 ಗಂಟೆ 3 ಗಂಟೆ ಆಗಿದ್ದು ಉಂಟು. ಆದ್ರೆ ಏನೋ ಒಂದು ಸಂತೋಷ, ನನಗೆ ಬೇಕಿದ್ದದನ್ನ ನಾನು ಮಾಡ್ತಾ ಇದ್ದೇನೆ, ಯಾವುದೋ ಒಂದು ಕೋಣೆಯಲ್ಲಿ ಯಾರಿಗೋ ಒಂದು ಇನ್ಸ್ಪೈರ್ ಮಾಡ್ತಾ ಇದ್ದೇನೆ ಅನ್ನುವಂತ ಒಂದು ಸಂತೋಷ ಇದೆ. ಹಾಗಾಗಿ ಐ ವಿಲ್ ನೆವರ್ ರಿಪೆಂಟ್. ಇಷ್ಟವರೆಗೆ ಆಗಿದ್ದು PCMB ಕಲ್ತದ್ದು ಖುಷಿ ಆಯ್ತು, ಸೈನ್ಸ್ ಅಲ್ಲಿ ಏನೆಲ್ಲ ಇದೆ ಅನ್ನುವಂಥದ್ದನ್ನ ಕಲ್ತು ಒಂದು ಅರಿವು ಮೂಡ್ಕೊಂಡಿದ್ದೇನೆ. ಲಾ ಕಲ್ತದ್ದು ಸಂತೋಷ ಆಯ್ತು. ಎಷ್ಟೊಂದು ಜನರಲ್ ನಾಲೆಜ್, ಎಷ್ಟೊಂದು ಹೊಸತನವನ್ನ ಅಥವಾ ಯಾವ್ದಾದ್ರು ಕ್ವೆಶ್ಚನಿಂಗ್ ಥಾಟ್ ಪ್ರೋಸೆಸ್ ಆ ರೀತಿಯಲ್ಲಿ ಆಗುತ್ತೆ. ಅದೆಲ್ಲ ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತ ನಮ್ಮ JCಯಲ್ಲಿ ಒಬ್ರು ಹೇಳ್ತಾರೆ. 2019 ವಲಯ ಅಧ್ಯಕ್ಷರು ಅಶೋಕ್ ಚೂಂತಾರ್ ಸರ್ ಅವರು ಸುಳ್ಯದಿಂದ ಅವ್ರು ಯಾವಾಗ್ಲೂ ಹೇಳಿದ್ರು, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ. ಅದು ಯಾವಾಗ್ಲೂ ನನಗೆ ಎಣಿಸ್ಲಿಕ್ಕೆ ಉಂಟು, ಆಗೋದೆಲ್ಲ ಒಳ್ಳೇದಕ್ಕೆ. ಇವತ್ತು ಕೂಡ ಇಲ್ಲಿ ಕುತ್ಕೊಂಡು ಇಷ್ಟೆಲ್ಲ ಮಾತಾಡ್ಬೇಕು ಅಂತಂದ್ರೆ ಏನೋ ಒಂದು ಒಳ್ಳೇದಿರ್ಬೇಕು. ಹಾಗೆ ಅದೆಲ್ಲ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ಬೇಕು. 2021 ಬಹುಶಃ ತುಂಬ ಒಳ್ಳೆಯದನ್ನು ನಿಮಗೆ ಕರುಣಿಸುತ್ತೆ. ಈಗ ನಿಮ್ಮ ಈ ಒಂದು ಸಾಧನೆಯ ಸಂದರ್ಭದಲ್ಲಿ ನಿಮ್ಮ ತಂದೆ ತಾಯಿಯ ಪ್ರೋತ್ಸಾಹಗಳು ಒಂದು, ಜೊತೆಗೆ ಮದುವೆ ಆದ ನಂತರ ನಿಮ್ಮ ನಿಮ್ಮ ಹಸ್ಬೆಂಡ್, ಆಮೇಲೆ ಮಕ್ಕಳು, ಇವರೆಲ್ಲ ಯಾವ ರೀತಿಯಲ್ಲಿ ಪ್ರೋತ್ಸಾಹ ಮತ್ತು, ಯಾಕಂದರೆ ನೀವು ಹೇಳ್ತೀರಿ ಕೆಲವೊಂದು ಬಾರಿ ನಾನು ಬೆಳಗ್ಗೆ ಮನೆಯಿಂದ ಹೊರಟ್ರೆ ರಾತ್ರಿ ತನಕ ಸುತ್ತಾಡ್ತಾ ಇರ್ತೇನೆ, ಕಾರ್ಯಕ್ರಮಗಳು, ಇವೆಂಟ್ಸ್, ನಟನೆ ಇತ್ಯಾದಿಯಾಗಿ ಅಂತ. ಖಂಡಿತವಾಗ್ಲೂ ಅಲ್ಲಿಂದ ಸಪೋರ್ಟ್ ಸಿಕ್ಕಿದ್ರಿಂದಾಗಿ ಈ ಒಂದು ಮಟ್ಟಕ್ಕೆ ಬರ್ಲಿಕ್ಕೆ ಆಗಿದೆ. ನಾನು ಯಾವುದೇ ವೇದಿಕೆಯಲ್ಲಿ ಹೇಳೋದು, ನನ್ನ ಗಂಡ ನನಗೆ ಮಿಸ್ಟರ್ ಇಂಡಿಯಾ ಅಂತ. ಮಿಸ್ಟರ್ ಇಂಡಿಯಾ ಫಿಲ್ಮ್ ಅಲ್ಲಿ ಅವ್ರು ಮಿಸ್ಟರ್ ಇಂಡಿಯಾ ಕಾಣುದಿಲ್ಲ, ಆದ್ರೆ ಇರ್ತಾರೆ.
ಹಾಗೆ ಅವ್ರು ಯಾವ್ದ್ರಲ್ಲೂ ಕಡಿಮೆ, ಅವರು ಪ್ರೋಗ್ರಾಮಿಗೆ ಬರುವಂತದ್ದು ಅಥವಾ ಯಾವ್ದಾದ್ರು ಕಡಿಮೆ, ಆದ್ರೂ ಯಾವಾಗ್ಲೂ ನನ್ನ ಜೊತೆ ಇದ್ದಾರೆ. ಎಸ್, ಪ್ರೆಸೆನ್ಸ್ ಅಂತ ನನ್ನ ಜೊತೆ ಇದ್ದಾರೆ ಹೇಳುವಾಗ ಅದೊಂದು ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಹೋಗ್ತದೆ. ಹಾಗಾಗಿ ಅವರು ನನ್ನ ಮಿಸ್ಟರ್ ಇಂಡಿಯಾ ಅಂತ ಹೇಳ್ಬೋದು. ಅದರ ಜೊತೆಗೆ ನನಗೆ ಸಿಕ್ಕಿದಂತ 2 ಮಕ್ಕಳು ನಿಜವಾಗ್ಲೂ ಅಂಡರ್ಸ್ಟ್ಯಾಂಡಿಂಗ್. ಈಗ ನನ್ನ ಮಗಳು 10th ಅಲ್ಲಿದ್ದಾಳೆ. ನನ್ನ ಫ್ರೆಂಡ್ಸ್ ಓಕೆ, ನನ್ನ ಫ್ರೆಂಡ್ಸ್ ಅಂತೂ ಅವ್ರ ಮಕ್ಕಳೆಲ್ಲ ಚಿಕ್ಕದು. ನನ್ನ ಮದುವೆ ಬೇಗ ಆಯ್ತು, ಮಗು ಬೇಗ ಆಯ್ತು. ಆದ್ರೆ ನನ್ನ ಮಕ್ಕಳ ಮಮ್ಮೀಸ್ ಎಲ್ಲ, ಕೆಲವರು ಕ್ಲಾಸ್ಮೇಟ್ಸ್ನ ಮಮ್ಮೀಸ್ ಎಲ್ಲ ಹೇಳ್ತಾರೆ, ಅಯ್ಯೋ 10th ಅಲ್ಲ, ಈ ವರ್ಷ ನಮಗೆ ಫುಲ್ ಟೆನ್ಷನ್ ಇದೆ, ನಮ್ಗೆ ಎಲ್ಲಿಗೂ ಹೋಗೋ ಹಾಗಿಲ್ಲ, ಅದಿಲ್ಲ ಇದಿಲ್ಲ ಅಂತ. ನನಗೂ ಟೆನ್ಷನ್ ಆಯ್ತು. ಅಯ್ಯೋ, ಈ ಒಂದು ಇಂಪಾರ್ಟೆಂಟ್ ಸ್ಟೇಜಲ್ಲೇ ನನ್ಗೆ ಇಂಥ ಒಂದು ಅವಕಾಶ ಸಿಕ್ಕಿದೆ, ಅದನ್ನು ಬೇಡ ಹೇಳೋ ಹಾಗಿಲ್ಲ, ಇದನ್ನು ನೋ ಹೇಳೋ ಹಾಗಿಲ್ಲ. ಹಾಗೂ ಬ್ಯಾಲೆನ್ಸ್ ಮಾಡ್ತಾ ಇರುವಾಗ ನನ್ನ ಮಗಳೇ ನನ್ನ ಹತ್ರ ಕೇಳ್ತಾಳೆ, ಮಮ್ಮಿ 10th ಯಾರಿಗೆ? ನಿಮ್ಗೆ. ಎಕ್ಸಾಮ್ ಬರೆಯೋದು ಯಾರು? ನೀನು. ಮತ್ ನೀವ್ ಯಾಕೆ ಕೂತ್ಕೊಳ್ಬೇಕು, ನೀವು ಮಾಡೋದನ್ನ ಮಾಡಿ ಅಂತ. ನಿಜವಾಗ್ಲೂ ಆ ಒಂದು ಸ್ಟೇಟ್ಮೆಂಟ್ ನನ್ಗೆ ನನ್ನ ಮಗಳಿಂದ ಬರುವಾಗ ಐ ವಾಸ್ ಓವರ್ವೆಲ್ಮ್ಡ್. ಐ ವಾಸ್ ಸೋ ಹ್ಯಾಪಿ. ಇಂಥ ಅಂಡರ್ಸ್ಟ್ಯಾಂಡಿಂಗ್ ಫ್ಯಾಮಿಲಿ ನನಗೆ ಸಿಕ್ಕಿದೆ ಅಂತ ಹೇಳುವಾಗ, ಪೇರೆಂಟ್ಸ್ ಆಗಿರ್ಲಿ, ಗಂಡ ಆಗಿರ್ಲಿ, ಮಕ್ಕಳಾಗಿರ್ಲಿ, ಅವ್ನ ಮಗ ಆಗಿರ್ಲಿ, ರಿಯಲಿ ಅಂಡರ್ಸ್ಟ್ಯಾಂಡಿಂಗ್. ನಿಮ್ಮ ಮಗಳು ಕೇಳಿದ ಪ್ರಶ್ನೆ ಅದು ಎಲ್ಲರಿಗೆ ಕೂಡ ಒಂದು ಪಾಠ ಆಗ್ಬೇಕು ಅದು. ಯಾಕಂತ ಹೇಳಿದ್ರೆ ಇವತ್ತು 10th ಸ್ಟ್ಯಾಂಡರ್ಡ್ ಇರ್ಬೋದು ಅಥವಾ 8th ಇರ್ಬೋದು, ಯಾವುದೇ ತರಗತಿ ಇರ್ಬೋದು, ಇಡೀ ಮನೆಯಲ್ಲಿ ತಂದೆ ತಾಯಿ ಕಂಪ್ಲೀಟ್ ಟೆನ್ಸ್ಡ್. ಇವತ್ತೇನೋ ನಮಗೆ ಸ್ವಲ್ಪ ಕೊರೋನಾದಿಂದಾಗಿ ರೆಗ್ಯುಲರ್ ಕ್ಲಾಸ್ಗಳು ಕಡಿಮೆ ಇದ್ದಿರ್ಬೋದು. ಉಳಿದಂಥ ದಿನಗಳಲ್ಲಿ ಈ ಮಕ್ಕಳಿಗಿಂತಲೂ ಹೆಚ್ಚು ತಂದೆ ತಾಯಿಯದೇ ಟೆನ್ಷನ್. ಸೊ ಕೊನೆಗೆ ಅವರ ಒತ್ತಡಗಳೆಲ್ಲ ಮಕ್ಕಳಿಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಪ್ರೆಷರ್, ಅದು ಇದು ಎಲ್ಲ ಮನೆ ಮಂದಿಗೆಲ್ಲ ಎಕ್ಸಾಮ್ ಆದ್ರೆ ಮನೆ ಮಂದಿಗೆಲ್ಲ ಎಕ್ಸಾಮ್. ಯಾರು ಟಿವಿ ನೋಡ್ಲಿಕ್ಕಿಲ್ಲ, ಯಾರು ಸೌಂಡ್ ಜೋರಾಗಿ ಮಾತಾಡ್ಲಿಕ್ಕಿಲ್ಲ. ಮಕ್ಕಳು ಸ್ವಾಭಾವಿಕವಾಗಿ ಅವರಷ್ಟಕ್ಕೆ ಕಲಿತಾರೆ. ಸೊ ಅಂಥ ಒಂದು ಅಟ್ಮಾಸ್ಫಿಯರ್ ಅನ್ನು ನಾವು ನಿರ್ಮಿಸಬೇಕಾಗಿದೆ. ಬಹುಶಃ ಅದು ನಿಮ್ಮ ಮಗಳು ತುಂಬ ಚೆನ್ನಾಗಿ ಹೇಳಿದಾಳೆ. ನಾನು ಮತ್ತೊಮ್ಮೆ ಅವಳಿಗೆ ಅಭಿನಂದನೆಯನ್ನು ಹೇಳ್ತೇನೆ. ಸೊ ಅಂಥ ಒಂದು ವಾತಾವರಣ ಪ್ರತಿ ಮನೆಯಲ್ಲಿ ಕೂಡ ಕ್ರಿಯೇಟ್ ಆದರೆ ಒಳ್ಳೆಯ ಕಲಿಕೆ ಆ ಮಗುವಿಗೆ ಲಭಿಸುತ್ತೆ. ಎಸ್. ಈಗ ನಾನು ಇನ್ನೊಂದಷ್ಟು ವಿಚಾರಗಳು, ಬಹುಮುಖ್ಯವಾಗಿ ಈ ಏನು ಕೊರೋನಾದ ವಿಚಾರವಾಗಿ ನಾವು ಮಾತಾಡ್ತಾ ಇದ್ದೆವು. ಇಂಥ ಸಂದರ್ಭದಲ್ಲಿ ನೀವು ಕೂಡ ಆಗ ಮಾತಾಡಿದಿರಿ, ನಾನು ಕೂಡ ಹೇಳಿದೆ, ಒಟ್ಟು ನಮ್ಮ ವ್ಯವಸ್ಥೆ ಒಂದಷ್ಟು ಏನು ಒಂಥರ ಗೊಂದಲಕ್ಕೀಡಾಗಿ ಒಂಥರ ಸ್ತಬ್ಧ ಆದಂಥ ಸನ್ನಿವೇಶ ಇವತ್ತಿಗೆ ಕೂಡ ನಮ್ಮ ಯುವಜನರ ನಡುವೆ, ವಿದ್ಯಾರ್ಥಿಗಳ ನಡುವೆ ಇದೆ. ಸೊ ಅದರಿಂದ ಅವರು ಓಪನ್ ಅಪ್ ಆಗಿ ಬರುವ ವಿಚಾರದಲ್ಲಿ ನೀವು ಯಾವ ರೀತಿಯ ಪ್ರೇರಣೆಗಳನ್ನು, ಪ್ರೋತ್ಸಾಹಗಳನ್ನು, ಸಲಹೆಗಳನ್ನು ನಮ್ಮ ಯುವಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಕೊಡಲಿಕ್ಕೆ ಬಯಸ್ತೀರಿ? ನಾವೆಷ್ಟೇ ಸಲಹೆ ಕೊಟ್ಟರು ಅದನ್ನ ತಗೊಳ್ಳುವಂತಹ ಮನಸ್ಥಿತಿಯಲ್ಲಿ ಅವ್ರು ಇರ್ಬೇಕು. ಯಾಕಂದ್ರೆ ಇವತ್ತಿಗೆ ನಾವಾಗೆ ಟ್ರೈ ಮಾಡಿ ಯಾವೊಂದು ಗೊಂದಲದಿಂದ ಹೊರಗೆ ಬರದೇ ಇದ್ರೆ ಯಾರು ಹೆಲ್ಪ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಒಂದು ಸಿಚುವೇಶನ್ಗೆ ನಾವು ಬಂದಿದ್ದೇವೆ. ಆದರೂ ಕೂಡ ನಿಮ್ಮಂತವರ ಸಾಧನೆಯನ್ನು ನೋಡಿದಾಗ ಒಂದು ಸಣ್ಣ ಇನ್ಸ್ಪಿರೇಷನ್ ಆಗುತ್ತೆ, ಪ್ರೇರಣೆ ಬರುತ್ತೆ. ಎಷ್ಟೋ ಸಂದರ್ಭದಲ್ಲಿ ಕೇವಲ ಮಾತು ಕೂಡ ಅದೊಂದು ಏನು ಹೀಲ್ ಮಾಡುತ್ತೆ, ಅವನ ಡಿಪ್ರೆಷನ್ ನಿಂದ ಅವನನ್ನು ಹೊರಗೆ ತರುತ್ತೆ. ಖಂಡಿತವಾಗ್ಲೂ. ಯಾಕಂದ್ರೆ ನಾವು ಹೇಳುವಂತದ್ದು ಏನೇ ಇದ್ರೆ ಮಾತಾಡಿ, ಟಾಕ್ ಟು ಮೀ. ಕೆಲವು ಸಂದರ್ಭದಲ್ಲಿ ಆ ಡಿಪ್ರೆಷನ್ ಅಂತ ನೀವು ಟಾಪಿಕ್ ಹೇಳಿದ್ರಿ, ಆ ಒಂದು ಸಂದರ್ಭದಲ್ಲಿ ನಾವು ಜಸ್ಟ್ ಮಾತಾಡಿ ಅವರನ್ನ ಕರೆಕ್ಟ್ ಮಾಡಬಹುದು, ಅಥವಾ ಯಾವ್ದಾದ್ರು ಒಳ್ಳೆ ಸ್ಟೋರೀಸ್ಗಳನ್ನ, ಇಂಪ್ರೆಸಿವ್ ಸ್ಟೋರೀಸ್ಗಳನ್ನ ಹೇಳಿ ಅವರನ್ನ ಹೊರಗೆ ತರಬಹುದು. ಅದಕ್ಕೆ ನಾವು ಎಲ್ಲರೂ ಒಂದ್ ಸ್ವಲ್ಪ ಅದರತ್ತ ಸ್ಟಾರ್ಟ್ ಮಾಡೋದು ಒಳ್ಳೇದು. ಯಾಕಂದ್ರೆ ಈಗ 2020 ಆಗಿ 2021 ಬರ್ತಾ ಇದೆ, ಹೊಸ ವರ್ಷ, ಹೊಸ ಆಲೋಚನೆಗಳು, ಹೊಸ ಆಸೆಗಳು, ಹೊಸ ಡ್ರೀಮ್ಸ್ ಬರ್ತಾ ಇದೆ. ಈ ವರ್ಷ 2020 ತುಂಬಾ ಜನ ಡ್ರೀಮ್ ಇಯರ್ ಅಂತ ಇಟ್ಟಿದ್ದು, ಅದ್ರಲ್ಲಿ ಡ್ರೀಮಿಂಗ್ ಮಾಡಿಯೇ ಹೋಗಿತ್ತು. ಆ ಡ್ರೀಮಿಂಗ್ ಅಲ್ಲಿ ತುಂಬಾ ಜನರ ಮೈಂಡ್ ಬ್ಲಾಕ್ ಆಗಿರ್ಬೋದು, ಆಸೆಗಳು ನುಚ್ಚುನೂರಾಗಿರ್ಬೋದು, ಬಿಸ್ನೆಸ್ ಅಡಿಮೇಲಾಗಿರ್ಬೋದು. ಅದನ್ನೆಲ್ಲ ಸರಿಪಡಿಸ್ಬೇಕಾದ್ರೆ ನಾವು ಫಸ್ಟ್ ಮೆಂಟಲಿ ಸ್ಟ್ರಾಂಗ್ ಆಗ್ಬೇಕಾಗುತ್ತೆ. ಮತ್ತೆ ನಮ್ಮ ಬಿಸ್ನೆಸ್ ಅನ್ನಾಗಿರ್ಲಿ ಅಥವಾ ರಿಲೇಶನ್ಶಿಪ್ ಅನ್ನಾಗಿರ್ಲಿ ನಾವು ಮೆಂಟಲಿ ಸ್ಟ್ರಾಂಗ್ ಆಗಬೇಕು. ಅದಕ್ಕಾಗಿ ನಾವು ಹೆಚ್ಚಿನ ಹೋರಾಟವನ್ನ ಮಾಡಬೇಕು. ಅದು ನಮ್ಮಿಂದ ಮಾತ್ರ ಸಾಧ್ಯ. ವಿ ಹ್ಯಾವ್ ಟು ಕಮ್ ಔಟ್ ಆಫ್ ಇಟ್. ನಾವೇ ಆ ಹೆಜ್ಜೆನ ತಗೊಂಡು ಎಸ್ ವಿ ಕ್ಯಾನ್ ಡೂ ಅನ್ನುವಂತ ಒಂದು ಹೆಜ್ಜೆನ ತಗೊಳ್ಬೇಕಾಗಿದೆ. ಆ ಶಬ್ದ, ಆ ಮಾತು ತುಂಬಾ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಎಷ್ಟೋ ಜನ ಕೈ ಸೋತು ಕೈ ಚೆಲ್ಲಿ ಕೂತ್ಕೊಂಡಿರ್ತಾರೆ, ಅಯ್ಯೋ ನನ್ನ ಕಡೆ ಆಗ್ತಾ ಇಲ್ಲ, ಆಗ್ಲಿಲ್ಲ ಅನ್ನೋದು. ಎಸ್, ಬಟ್ ನಮ್ಮ ಕಡೆ ಇನ್ನೂ ಸಾಧ್ಯ ಇದೆ ಅನ್ನುವಂಥ ಒಂದು ಪ್ರೇರಣೆ ಮಾತು. ದಟ್ ಇಸ್ ವೆರಿ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳಿಗೆ, ಯುವಜನರಿಗೆ. ಎಸ್, ನಾನು ಮತ್ತೆ ನಿಮ್ಮ ಹತ್ರ ಈ ಹೊಸ ವರ್ಷದ ಅಂದರೆ 2021ನಲ್ಲಿ ನೀವು ವಿದ್ಯಾರ್ಥಿಗಳಿಗೆ ಏನಾದರೂ ಸ್ಪೆಸಿಫಿಕ್ ಆಗಿ ಏನಾದರೂ ಒಂದು, ಯುವಜನರಿಗೆ ಕೂಡ ಏನಾದರೂ ಒಂದು ವಿಷನನ್ನು ನಿಮ್ಮ ಕಡೆಯಿಂದ
ಯಾವಾಗಲೂ ನಾವು ವಿಶ್ ಮಾಡುವಂಥದ್ದು ಹ್ಯಾಪಿ ನ್ಯೂ ಇಯರ್, ವಿಶ್ ಯು ಅ ವೆರಿ ಪ್ರಾಸ್ಪರಸ್ ನ್ಯೂ ಇಯರ್ ಅಂತ. ಪ್ರಾಸ್ಪರಸ್ ನ್ಯೂ ಇಯರ್ ಅಂದರೆ ಒಳ್ಳೆ ಧನಶಕ್ತಿ, ಒಂದು ಒಳ್ಳೆ ಪ್ರಾಸ್ಪರಸ್ ಲೈಫ್ ಬರಲಿ ಅಂತ. ಆದರೆ ನಾನು ಇವತ್ತಿಗೆ ವಿಶ್ ಮಾಡುವಂಥದ್ದು ಹ್ಯಾವ್ ಅ ಹ್ಯಾಪಿ ಆ್ಯಂಡ್ ಹೆಲ್ದಿ ಲೈಫ್. ಇವತ್ತಿನ ದಿನದಲ್ಲಿ ನಮಗೆ ಒಂದು ಸಂತೋಷ, ಒಂದು ಆರೋಗ್ಯ, ಇದು ಎರಡಿದ್ರೆ ಐ ಥಿಂಕ್ ವಿ ಆರ್ ದ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್, ಮೋಸ್ಟ್ ರಿಚೆಸ್ಟ್ ಪೀಪಲ್ ಇನ್ ದ ವರ್ಲ್ಡ್. ಹಾಗಾಗಿ ಎಲ್ರಿಗೂ ವಿಶ್ ಮಾಡುವಂಥದ್ದು, ಅದು ಮಕ್ಕಳಾಗಿರಲಿ, ಸ್ಕೂಲಿಗೆ ಹೋಗುವಂಥ ಮಕ್ಕಳಾಗಿರಲಿ, ಅಥವಾ ಕಾಲೇಜಿಗೆ ಹೋಗುವಂಥ ಯುವಕರಾಗಿರಲಿ, ಅಥವಾ ಎಲ್ಲ ಪ್ರಾಯದ ಜನರಿಗೆ ನಾನು ವಿಶ್ ಮಾಡುವಂಥದ್ದು ಹ್ಯಾಪಿ ಆ್ಯಂಡ್ ಹೆಲ್ದಿ 2021. ನಾವು ಖುಷಿಯಾಗಿರೋಣ, ಹೆಲ್ದಿಯಾಗಿ ಆರೋಗ್ಯವಂತರಾಗಿರೋಣ, ಅದಕ್ಕಿಂತ ಜಾಸ್ತಿ ಆಸ್ತಿ ನಮಗೆ ಬೇಡ, ಸಂಭ್ರಮದ ಬದುಕಿರಲಿ. ಎಸ್ ಎಸ್, ಸಂತೋಷದಿಂದ ಇರೋಣ ಅಂತ ಹೇಳುವಂಥದ್ದು. ಎಸ್ ಎಸ್ ಮೇಡಮ್, ಇವಾಗ ಎಸ್ ಎಲ್ಲ ಸಾಧನೆಯ ಸಂದರ್ಭದಲ್ಲಿ ಈಗ ನಿಮ್ಮ GC ಸಂಸ್ಥೆಯ ಯಾರನ್ನೆಲ್ಲ ಯಾವ್ಯಾವ ಘಟಕಗಳನ್ನು ನೀವು ನೆನಪಿಸಿಕೊಳ್ಳಲಿಕ್ಕೆ, ಯಾರಿಗೆಲ್ಲ ಥ್ಯಾಂಕ್ಸ್ ಕೊಡಲಿಕ್ಕೆ ಬಯಸ್ತೀರಿ? ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿರ್ಬೋದು, ಅಥವಾ ನಿಮ್ಮ ಇದೇ GC ಸಂಸ್ಥೆಯಲ್ಲಿರ್ಬೋದು. ಹೆಸರನ್ನ ಹೇಳಲಿಕ್ಕೆ ಹೋದ್ರೆ ಪಟ್ಟಿ ಉದ್ದ ಇದೆ. ನಾನು ನಿಮಗೆ ಅಂತ ಹೇಳುವಾಗ ಅದು ನಿಮಗೆ ರೀಚ್ ಆದ್ರೆ ಅದು ನಿಮಗೆ ಅಂತ ಅರ್ಥ ಆಗ್ಬೋದು ಅವರಿಗೆ, ಯಾಕಂದ್ರೆ ಹೆಸರುಗಳನ್ನು ಹೇಳಲಿಕ್ಕೆ ಆಗೋದಿಲ್ಲ. ನೀವು ಹೇಳಿದ್ರಿ ಘಟಕಗಳ ಹೆಸರು. ವಲಯಾಧ್ಯಕ್ಷೆ ಆಗುವವರೆಗೆ ಅಥವಾ ಆ ಚುನಾವಣೆ ಆಗುವವರೆಗೆ ಯಾರು ನಮಗೆ ಸಪೋರ್ಟ್ ಮಾಡ್ತಾರೆ, ಯಾರು ಸಪೋರ್ಟ್ ಮಾಡೋದಿಲ್ಲ ಅನ್ನುವಂಥದ್ದು ಒಂದು ಒಟ್ಟಾಗಿದ್ರೆ, ವಲಯಾಧ್ಯಕ್ಷೆ ಆದ ನಂತರ ಇಡೀ ವಲಯ ನಮ್ದೆ. ಅದರಲ್ಲಿ ಈ ಘಟಕ ಆ ಘಟಕ ಅಂತ ಹೇಳಲಿಕ್ಕಿಲ್ಲ. ಹೇಳುವಂಥದ್ದು ಒಂದೇ, 2021ನೇ ವರ್ಷಕ್ಕೆ ನಿಮ್ಮ ವಲಯದ, ಅಂದರೆ ನಮ್ಮ ವಲಯದ ವಲಯ 15ರ ವಲಯಾಧ್ಯಕ್ಷೆಯಾಗಿ ನನ್ನನ್ನು ಬಹುಮತದಿಂದ ಆಯ್ಸಿ ಈ ಒಂದು ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ದಕ್ಕಾಗಿ ವಲಯ 15ರ ಎಲ್ಲ ಹಿರಿಯ ಕಿರಿಯ JC ಮಿತ್ರರಿಗೆ ನಿಮ್ಮವಳೇ ಆದಂತಹ ಸೌಜನ್ಯತೆಯಿಂದ ಧನ್ಯವಾದವನ್ನ ಕೋರ್ತಾ ಇದ್ದೇನೆ. ನಗುಮುಖದಿಂದ ನೀವು ಕೊಟ್ಟಂತಹ ಈ ಜವಾಬ್ದಾರಿಯನ್ನ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟರ ಮಟ್ಟಿಗೆ ನಗುಮುಖದಿಂದ ಸಾಧಿಸಿ ತೋರಿಸ್ತೇನೆ ಅನ್ನುವಂತಹ ಒಂದು ಆಶ್ವಾಸನೆಯನ್ನು ನೀಡ್ತಾ ನಿಮ್ಮ ಸಹಕಾರ ಬೆಂಬಲವನ್ನ ಕೂಡ ಯಾಚಿಸ್ತಾ ಇದ್ದೇನೆ, ಅಷ್ಟನ್ನ ಮಾತ್ರ ಹೇಳ್ಬೋದು. ಎಸ್ 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 ಕರೆಕ್ಟ್. ಈಗ ಈ ನಡುವೆ ನಾನು ಆಗ ನಿಮ್ಮ ಪರಿಚಯ ಮಾಡ್ತಾ ಇರುವಾಗ ಸ್ವಲ್ಪ ವಿಷಯಗಳನ್ನು ಮಾತ್ರ ಹೇಳಿದ್ದು. ಮಾಡೆಲಿಂಗ್ ಇರ್ಬೋದು, ನಟನೆ ಇರ್ಬೋದು, ಯಕ್ಷಗಾನ ಇರ್ಬೋದು, ನಾಟ್ಯ ಇರ್ಬೋದು, ಒಟ್ಟು 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 ಕಲಾಕ್ಷೇತ್ರ, ನಿರೂಪಣೆ. ಸೊ ಈಗ ಅವೆಲ್ಲ ಏನಾಗುತ್ತೆ ಅಂತ ಈಗ ಒಂದು ವರ್ಷದಲ್ಲಿ ನೀವು ಇದರ ಜೊತೆಗೆ ಎಷ್ಟು ಬ್ಯುಸಿಯಾಗಿ ಹೋದರೆ ನಿಮಗೆ 3 ಕಂದಾಯ ಜಿಲ್ಲೆಗಳು ನಿಮ್ಮ ವ್ಯಾಪ್ತಿಯಲ್ಲಿ ಬರುತ್ತೆ, ಸುಮಾರು 70 ಘಟಕಗಳು ನಿಮ್ಮ ವ್ಯಾಪ್ತಿಯಲ್ಲಿ ಬರುತ್ತೆ. ಸೊ ಅವನ್ನೆಲ್ಲ ಯಾವ ರೀತಿ ಮ್ಯಾನೇಜ್ ಮಾಡ್ತೀರಿ? ಪ್ರಾಯಶಃ ಆ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಅನ್ನ ಕಲಿಸಿದ್ವಿ ಈ JC ಸಂಸ್ಥೆ. ನಮ್ಗೆ ಹೇಳಿದ್ರೆ ಫಸ್ಟ್ ಹೇಳ್ತಾರೆ ಫ್ಯಾಮಿಲಿಗೆ ಪ್ರಾಮುಖ್ಯತೆಯನ್ನ ಕೊಡಬೇಕು, ನಂತರ ಬರುವುದು ನಿಮ್ಮ ಪ್ರೊಫೆಷನಲ್ ಅಥವಾ ಬಿಸ್ನೆಸ್, ಆಮೇಲೆ ಬರುವಂತದ್ದು JC. ಆದ್ರೂ ಕೂಡ ನಮ್ಮಲ್ಲಿ ಮನಸ್ಸಲ್ಲಿ JC ಫಸ್ಟ್ ಬಂದೇ ಬರುತ್ತೆ. ಆದ್ರೆ ಎಲ್ಲದನ್ನ ಮ್ಯಾನೇಜ್ ಮಾಡಿಕೊಂಡು ಎದುರುಗಡೆ ಹೋಗುವಂತಹ ಒಂದು ಸ್ಕಿಲ್ ಅನ್ನ ಕಲಿಸುವಂತದ್ದು JC ಸಂಸ್ಥೆ. ಯಾವಾಗೂ ಕೂಡ ಈ ಒಂದು ವರ್ಷ ಎಸ್ ಫ್ಯಾಮಿಲಿಯನ್ನ ಬಿಟ್ಟು ಮನೆಗೆ ಬಿಟ್ಟು ಇಲ್ಲಿ ಕೂತ್ಕೊಳ್ಳಿ, ಅಥವಾ ನಿಮ್ಮ ಪ್ರೊಫೆಷನ್ ಅನ್ನ ಬಿಸ್ನೆಸ್ ಅನ್ನ ಬಿಟ್ಟು ಬಂದು ಇಲ್ಲಿ ಒಂದು ವರ್ಷ ಕೂತ್ಕೊಳ್ಳಿ ಅಂತ JC ಸಂಸ್ಥೆ ಖಂಡಿತವಾಗ್ಲೂ ಹೇಳೋದಿಲ್ಲ. ಇದೆಲ್ಲವನ್ನ ಮ್ಯಾನೇಜ್ ಮಾಡಿಕೊಂಡು ಈ ಹುದ್ದೆಯನ್ನ ತಗೊಂಡು ಹೋಗುವಂತಹ ಒಂದು ಶೈಲಿಯನ್ನ, ಒಂದು ಜವಾಬ್ದಾರಿಯನ್ನ ಕಲಿಸಿಕೊಡುವಂಥದ್ದೇ ಈ ಹುದ್ದೆ ಅಂತ ನಾನು ಅನ್ಸ್ಕೊಳ್ತಾ ಇದ್ದೇನೆ. ಅದನ್ನ ಯಶಸ್ವಿಯಾಗಿ ತಗೊಂಡು ಹೋದ್ರೆ ಅಲ್ಲಿ ನಾನು ಯಶಸ್ವಿ ಆದೆ ಅಂತ ನಾನು ಖುಷಿ ಪಡ್ತೇನೆ. ವರ್ಷಾಂತ್ಯಕ್ಕೆ ಮತ್ತೆ ಇಲ್ಲಿ ಬಂದು ಅದರ ಬಗ್ಗೆ ಮಾತಾಡಿ ಎಸ್ ನಾನು ಎಲ್ಲ 3 ಕ್ಷೇತ್ರದಲ್ಲೂ ಒಳ್ಳೆ ರೀತಿಯಲ್ಲಿ ಮ್ಯಾನೇಜ್ ಮಾಡಿದ್ದೇನೆ ಅಂತಿದ್ರೆ ಹಾಗಾದ್ರೆ ಅದು ಯಶಸ್ಸು ಅಂತ ಹೇಳ್ಬೋದು. ಯಾವ್ದಾದ್ರು ಒಂದಕ್ಕೂ ಏನಾದ್ರು ಕಿರಿಮೆ ಬಂದ್ರೆ ದೆನ್ ಇಟ್ ಇಸ್ ಸಮ್ವೇರ್ ಮಿಸ್ಡ್ ಔಟ್. ಓಕೆ, ನಾನೀಗ ಸಮಾಪನ ಮಾಡುವ ಮಧ್ಯೆ ಅದೇ ನೀವು ಏನು ಅಧ್ಯಯನ ಮಾಡಿದಂಥ ಕಾಲೇಜು ಅಥವಾ ಆ ನಂತರದ ದಿನಗಳ ಬಗ್ಗೆ ಆಗೊಮ್ಮೆ ಮಾತಾಡಿದೆ ನಾನು. ನೀವು ನಿಮ್ಮ ಆಯ್ಕೆಗಳು, ನಿಮಗೊಂದು ಸ್ವತಂತ್ರವಾದ ಆಯ್ಕೆಯ ವಿಚಾರ ಇತ್ತು. ಪ್ರೊಫೆಷನಲ್ ಕೋರ್ಸ್ ಮಾಡಿದರೂ ಕೂಡ ನೀವು ಅನಂತರ ಏನು ಒಬ್ಬ ವೃತ್ತಿಪರೆಯಾಗಿ ಬಂದದ್ದು ಈ ರೀತಿ ಎಲ್ಲ ಏನು ಸಾಂಸ್ಕೃತಿಕ ಇರ್ಬೋದು, ನಿರೂಪಣೆ ಇರ್ಬೋದು, TV ಇರ್ಬೋದು, ಇತ್ಯಾದಿಯಾಗಿ ಬಹುಮುಖವಾದಂಥ ಒಂದು ಲೋಕಕ್ಕೆ. ಈಗ ಸಾಮಾನ್ಯವಾಗಿ ಇವತ್ತು ನಮ್ಮ ನಡುವೆ ಸಾವಿರಾರು ಜನ ವಿದ್ಯಾರ್ಥಿಗಳು ಯಾವುದೋ ಒಂದು ವಿಚಾರವನ್ನು ಇಟ್ಕೊಂಡು ಓದ್ತಾ ಹೋಗ್ತಾರೆ, ನಾನು ಇಂಥದ್ದೇ ಆಗಬೇಕು ಅಂತ. ಸೊ ಅವರಿಗೆ ಕೆಲವೊಮ್ಮೆ ಅದನ್ನು ರೀಚ್ ಮಾಡಲಿಕ್ಕೆ ಆಗೋದಿಲ್ಲ. ಅದು ಒಂದು ವಿಚಾರ. ಇನ್ನೊಂದು ಕಡೆ ಕೆಲವರು ಏನಾಗಿರುತ್ತೆ ಅಂತ ಹೇಳಿದ್ರೆ, ನಾನು ಕಲಿತದ್ದು ಇದು, ಸೊ ಹಾಗಾಗಿ ನಾನು ಇದೇ ಕೆಲಸ ಮಾಡಬೇಕಾಗುತ್ತೋ ಅನ್ನುವಂಥ ಒಂದು ಗೊಂದಲಗಳೆಲ್ಲ ಇರ್ತಾರೆ. ಸೊ ನೀವು ಅವರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ?
ಸರ್ ರಿಯಾಲಿಟಿ ವರ್ಸಸ್ ಎಕ್ಸ್ಪೆಕ್ಟೇಷನ್ ಅನ್ನುವಂಥದ್ದು ರಿಯಾಲಿಟಿ ವರ್ಸಸ್ ಎಕ್ಸ್ಪೆಕ್ಟೇಷನ್. ಎಕ್ಸ್ಪೆಕ್ಟೇಷನ್. ಎಸ್. ನಾವು ರಿಯಾಲಿಟಿಯನ್ನ ಆಕ್ಸೆಪ್ಟ್ ಮಾಡಬೇಕು. ನಾನು ಹಾಗೆ ಹೇಳಿದ್ದೆ, ಕೇವಲ ತುಂಬಾ ಕಡಿಮೆ ಜನರಿಗೆ ತಮ್ಮ ಪ್ಯಾಷನ್ ಅನ್ನ ಪ್ರೊಫೆಷನ್ ಆಗಿ ಮಾಡ್ಲಿಕ್ಕೆ ಅವಕಾಶ ಇದೆ. ಈಗ ನನಗೆ ಆ ಪ್ಯಾಷನ್ ಇದೆ, ನಾನು ಅದನ್ನ ಪ್ರೊಫೆಷನ್ ಆಗಿ ಮಾಡ್ಕೊಂಡು ಹೋಗ್ತೇನೆ ಅನ್ನುವಂತಹ ಎಷ್ಟೋ ಜನ ಮಕ್ಕಳು ಅಥವಾ ಯುವಕರು ಇರ್ಬೋದು. ಆದ್ರೆ ಅದರ ರಿಯಾಲಿಟಿಯನ್ನ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಬೇಕು. ಆ ಹೊತ್ತಿನಲ್ಲಿ ನಾವು ನಮ್ಮ ಪ್ಯಾಷನ್ ಜೊತೆ ಹೋದ್ರೆ ನಮಗೆ ಅಲ್ಲಿ ಪ್ರೊಫೆಷನ್ ಅಲ್ಲಿ ಅರ್ನಿಂಗ್ ಬರ್ತಾ ಇದೆಯಾ, ಅಥವಾ ಅದನ್ನ ಬ್ಯಾಕಪ್ ಮಾಡ್ಲಿಕ್ಕೆ ನನಗೆ ಅವಕಾಶ ಇದೆಯಾ, ನನ್ನ ಸ್ಟೇಟಸ್ ಮ್ಯಾನೇಜ್ ಮಾಡುವಂಥದ್ದು ಎಲ್ಲವನ್ನ ಬಿಟ್ಟು ನಾನು ಖಾಲಿ ಪ್ಯಾಷನ್ ಮಾತ್ರ ಹೋಗುವಂಥದ್ದು ರಿಯಾಲಿಟಿಯನ್ನ ಆಕ್ಸೆಪ್ಟ್ ಮಾಡಬೇಕು. ಕೆಲವರು ಇಲ್ಲ ಪ್ಯಾಷನ್ ಬೇಕು ಅಂತೇಳಿ ಹೋಗಿ ಅದು ರೀಚ್ ಆಗದೆ ಇರುವಾಗ ಮತ್ತೆ ರಿಯಾಲಿಟಿಗೆ ಬರ್ತಾರೆ. ಆದ್ರೆ ರಿಯಾಲಿಟಿಯನ್ನ ನೋಡ್ಕೊಂಡು ಮತ್ತೆ ಅಲ್ಲಿ ಎಕ್ಸ್ಪೆಕ್ಟೇಷನ್ ಇಡುವಂಥದ್ದು ಬೆಟರ್ ಅಂತ ನಾನು ಅನ್ನಿಸ್ತೇನೆ. ಯಾರಾದ್ರೂ ಒಂದು ಸ್ಟಾರ್ ಆದ್ರು ಅಥವಾ ಯಾವ್ದ್ರಲ್ಲೊಂದು ಕ್ಲಿಕ್ ಆದ್ರು ಅಂತ ಹೇಳಿದ್ರೆ ನಾನು ಹಾಗಾಗ್ಬೇಕು ಅಂತ ಎಲ್ಲ ಬಿಟ್ಕೊಂಡು ಅಲ್ಲಿ ಹೋಗುದಲ್ಲ, ನನ್ಗೆ ಆಗುತ್ತಾ, ನಾನು ರೀಚ್ ಮಾಡ್ಬೋದಾ ಅನ್ನುವಂತ ಗ್ರೌಂಡ್ ರಿಯಾಲಿಟಿಯನ್ನ ಚೆಕ್ ಮಾಡದೆ ಯುವಕರು ಅದಕ್ಕೆ ವಾಸ್ತವವನ್ನ ರಿಯಾಲಿಟಿಯನ್ನ ನೋಡದೆ ಜಂಪ್ ಮಾಡಿದ್ರೆ ಅದು ಎಷ್ಟೇ ಟ್ರೈ ಮಾಡಿದ್ರು ಆಗ್ಲಿಕ್ಕಿಲ್ಲ. ಮತ್ತೆ ಇನ್ನು ಕೆಲವರು ಇರ್ತಾರೆ ಪೇರೆಂಟ್ಸ್ ಫೋರ್ಸ್ಗೋಸ್ಕರ ಏನನ್ನಾದ್ರು ಮಾಡುವಂಥದ್ದು. ಪೇರೆಂಟ್ಸ್ ಯಾವಾಗ್ಲೂ ತಪ್ಪು ಅಂತ ನಾನು ಹೇಳೋದಿಲ್ಲ. ಡೆಫಿನೆಟ್ಲಿ ಅವ್ರು ಹಿರಿಯವರು, ಅವ್ರಿಗೆ ಗೊತ್ತಿರುತ್ತೆ, ಎಕ್ಸ್ಪೆಕ್ಟೇಷನ್ ಇಡುತ್ತೆ ನಮ್ಮ ಮಕ್ಕಳು ಏನಾದ್ರೂ ಮಾಡ್ಬೇಕು ಅಂತ. ಯಾವಾಗ್ಲೂ ತಪ್ಪು ಅಂತ ಹೇಳೋದಿಲ್ಲ. ಕೆಲವು ಸಲ ಅವರ ಒತ್ತಡಗಳನ್ನು ಅವ್ರಿಗೆ ಏನಾದ್ರು ಮಾಡ್ಲಿಕ್ಕೆ ಆಗ್ಲಿಲ್ಲ, ಅದು ನಮ್ಮ ಮಕ್ಕಳು ಮಾಡ್ಬೇಕು, ಅಥವಾ ಸಮಾಜದಲ್ಲಿ ನಾವು ಗುರುತಿಸ್ಬೇಕಾದ್ರೆ ನಮ್ಮ ಮಕ್ಕಳು ಇಂಥದ್ದನ್ನ ಸಾಧನೆ ಮಾಡ್ಬೇಕು ಅನ್ನುವಂಥದ್ದು ತಪ್ಪು ಅಂತಲ್ಲ. ಆದ್ರೆ ಅದು ಒಂದು ಮಿತಿಯಿಂದ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಡಬಾರ್ದು ಅಂತ. ಸೊ ರಿಯಾಲಿಟಿ ಅಂಡ್ ಎಕ್ಸ್ಪೆಕ್ಟೇಷನ್ ಅನ್ನ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋದ್ರೆ ಅದು ಮಕ್ಕಳಿಗೂ ಸರಿ, ತಂದೆ ತಾಯಂದ್ರಿಗೂ ಸರಿ. ಐ ಥಿಂಕ್ ವಿ ಕ್ಯಾನ್ ಬ್ಯಾಲೆನ್ಸ್ ಇಟ್ ಔಟ್. ಎಸ್ ಥ್ಯಾಂಕ್ ಯು. ಸೌಜನ್ಯ ಹೆಗ್ಡೆ ಅವರು ತುಂಬ ಅದ್ಭುತವಾಗಿ ಅನೇಕ ವಿಚಾರಗಳನ್ನು ಇವತ್ತು ಮಂಡಿಸಿದ್ದಾರೆ. ಸಾಮಾನ್ಯವಾಗಿ ನಟನೆಯನ್ನು ನೋಡಿರ್ತೇವೆ ಅವರದು, ಅಥವಾ ಕಾರ್ಯಕ್ರಮ ನಿರೂಪಣೆಗಳನ್ನು ನೋಡಿರ್ತೇವೆ. ಅದಕ್ಕಿಂತ ಸ್ವಲ್ಪ ಭಿನ್ನ ಸ್ವರೂಪದಲ್ಲಿ ತುಂಬ ಅನೇಕ ವಿಚಾರಪೂರ್ಣವಾದ ವಿಚಾರಗಳನ್ನು ಇವತ್ತು ಹಂಚಿಕೊಂಡಿದ್ದಾರೆ. ಅದಕ್ಕಾಗಿ ನಾನು ಸಮಸ್ತ ವೀಕ್ಷಕರ ಪರವಾಗಿ ನಾನು ಅವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯ್ತು. ಯಾವಾಗ್ಲೂ ಟೇಬಲ್ನ ಆ ಕಡೆಯಿಂದ ಪ್ರಶ್ನೆಗಳನ್ನ ಕೇಳುವಂತ ಕೆಲಸವನ್ನ ನಾನ್ ಮಾಡ್ತಾ ಇದ್ದೆ. ಇವತ್ತು ಉತ್ತರವನ್ನ ಹೇಳುವಂತಹ ಕುರ್ಚಿಯಲ್ಲಿ ಕೂತ್ಕೊಳ್ಳಿ. ಪ್ರಶ್ನೆಗಳು ಎಲ್ಲ ಕೇಳಿದನ ನಾನು ಅಲ್ಲ ಇನ್ನು ಬಿಟ್ಟು ಹೋಯ್ತಾ? ಇಲ್ಲಪ್ಪ, ನಾ ಕೇಳಿದ ಪ್ರಶ್ನೆಗೆ ಉತ್ತರ ಸರಿ ಕೊಟ್ಟಿದ್ನ ಅಂತ ನಿಮ್ಮ ಹತ್ರ ಕೇಳ್ಬೇಕಷ್ಟೇ. ವಂಡರ್ಫುಲ್ ಇತ್ತು. ಪ್ರತಿಯೊಂದು ಉತ್ತರಗಳು ಕೂಡ ಪ್ರೇರಣಾದಾಯಕವಾಗಿತ್ತು. ಸುಮ್ಮನೆ ಉತ್ತರಕ್ಕಾಗಿ ಉತ್ತರ ಇರಲಿಲ್ಲ. ನಾನು ನನ್ನ ಸಹಜವಾದ ಅಭಿಪ್ರಾಯವನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಸಂತೋಷ ಆಯ್ತು ಈ ಸೌಜನ್ಯಳಿಗೆ ಇಷ್ಟೊಂದು ಪ್ರೀತಿ ಸಹಕಾರವನ್ನ ನೀಡಿ ಇಲ್ಲಿ ಒಂದು ಅವಕಾಶ ನೀಡಿದ್ದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಸೌಜನ್ಯ ಅವರ ಜೊತೆಗಿನ ಮಾತುಕತೆ ಸಂವಾದವನ್ನು ಇಲ್ಲಿಗೆ ಸಮಾಪನ ಮಾಡ್ತಾ ಇದ್ದೇವೆ. ನಮಸ್ಕಾರ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್.